ಸ್ನೇಹಿತರ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ನೇರ ಪ್ರಸಾರದ ಕಾನೂನು ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ. ನಮ್ಮ ಜೊತೆಗೆ ಇಬ್ಬರು ಯುವ ನ್ಯಾಯವಾದಿಗಳಿದ್ದಾರೆ. ಇವತ್ತು ಹೊಸ ಟಾಪಿಕ್ ಇದೆ, ನಮಗೆ ತುಂಬ ಕುತೂಹಲ ಇರತಕ್ಕಂಥ ಮತ್ತು ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಟಾಪಿಕನ್ನು ಸ್ನೇಹಿತರ ಆರಿಸ್ಕೊಂಡಿದ್ದೇವೆ. ಮಹಿಳಾ ಸಂರಕ್ಷಣೆ ಬಗ್ಗೆ ಇರತಕ್ಕಂತಹ ಕಾನೂನುಗಳು. ಪ್ರಾಯಶಃ ಇವತ್ತು ಕೌಟುಂಬಿಕ ಹಿಂಸೆಯಿಂದ ಬಳಲ್ತಾ ಇರತಕ್ಕಂಥ ಮಹಿಳೆ ಒಂದು ಕಡೆ, ಅಥವಾ ಸಂಸಾರದೊಳಗೆ ಉಸಿರು ಕಟ್ತಾ ಇರತಕ್ಕಂಥ ಮಹಿಳೆ ಮತ್ತೊಂದು ಕಡೆ, ದುಡಿತಾ ಇರೋ ಸಂದರ್ಭದಲ್ಲಿ ಆಕೆ ಆಗುವಂತಹ ದೌರ್ಜನ್ಯಗಳು ಮತ್ತೊಂದು ಕಡೆ. ಇದರ ಬಗ್ಗೆ ಆಕೆಗಿರ್ತಕ್ಕಂತಹ ಪರಿಹಾರಗಳೇನು, ಯಾವ ರೀತಿ ಆಕೆ ಕಾನೂನು ಹೋರಾಟಗಳನ್ನು ಮಾಡಲಿಕ್ಕೆ ಸಾಧ್ಯ, ಈ ಬಗ್ಗೆ ಮಾಹಿತಿ ಕೊಡುವಂಥ ವಿಶೇಷವಾದ ಕಾರ್ಯಕ್ರಮ. ಸ್ನೇಹಿತರೆ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಫೋನ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಫೋನ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಯುವ ನ್ಯಾಯವಾದಿಗಳಿದ್ದಾರೆ. ಸ್ನೇಹಿತರೆ, ಸರ್ವಜ್ಞ ತಂತ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬೆಳ್ಮಣ್ಣಿಂದ ಆಮಂತ್ರಿತರಾಗಿದ್ದಾರೆ. ಯುವ ನ್ಯಾಯವಾದಿಗಳು, ಜೆಸಿ ತರಬೇತುದಾರರು. ನಮ್ಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹಾಗೆ ಗಿರೀಶ್ SP ಎಳಿಂಜೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಿತರಾಗಿದ್ದಾರೆ. ಅವರು ಕೂಡ ಯುವ ನ್ಯಾಯವಾದಿಗಳು. ಈ ವರ್ಷ ಮುಣ್ಕೂರು ಭಾರ್ಗವ ಜೆಸಿನ ಪ್ರೆಸಿಡೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆ ಕೂತು ಒಂದು ಕಾನೂನು ಟಾಪಿಕನ್ನು ಮಾತಾಡುವಂಥ ಭಾಗ್ಯ ನಮ್ಗೆ ಸಿಕ್ಕಿದೆ. ಅದು ಕೂಡ ನಮಗೆಲ್ಲ ಅಗತ್ಯವಾಗಿರ್ತಕ್ಕಂಥ ಟಾಪಿಕ್ ಅಂತ ಅನಿಸ್ತಾ ಇದೆ. ಮಹಿಳಾ ಸಂರಕ್ಷಣೆ ಕಾಯ್ದೆ, ಕೌಟುಂಬಿಕ ಹಿಂಸೆಯಿಂದ ಆಕೆಗಾಗ್ತಾ ಅನ್ಯಾಯಗಳ ಬಗ್ಗೆ ಹೋರಾಟವನ್ನು ಮಾಡುವಂಥ ಕಾಯ್ದೆ. ಅದು 2005 ಇಸ್ವಿಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಕಾಯ್ದೆ. ಅದರ ಬಗ್ಗೆ ಹೇಳಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಗಿರೀಶ್ ಅವರು ಸ್ಟಾರ್ಟ್ ಮಾಡಿ. ಮಹಿಳಾ ಸಂರಕ್ಷಣೆ ಬಗ್ಗೆ ನಾವು ಮೊದಲಾಗಿ ಮಾತಾಡೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ನಾವು ವಿವಾಹಿತ ಮಹಿಳೆಯನ್ನು ನಾವು ತೆಗೆದುಕೊಳ್ಳೋಣ. ವಿವಾಹಿತ ಮಹಿಳೆಯ ಬಗ್ಗೆ ಸಂರಕ್ಷಣೆ ಬಗ್ಗೆ ಯಾವ ರೀತಿ ಕಾನೂನು ಇದೆ ಅಂದರೆ, ಡೊಮೆಸ್ಟಿಕ್ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್. ಮಹಿಳೆಯನ್ನು ಕೌಟುಂಬಿಕ ದೌರ್ಜನ್ಯದಿಂದ ತಡೆಯುವಂತಹ ಕಾಯ್ದೆ 2005ರಲ್ಲಿ ಬಂದಿದೆ. ಇದು ಪ್ರತ್ಯೇಕವಾಗಿ 2005ನೇ ಇಸವಿಯಲ್ಲಿ ಜಾರಿಯಲ್ಲಿ ಬಂದಂತಹ ಕಾಯ್ದೆ. ಅದಕ್ಕಿಂತ ಮೊದಲು ಇಂಡಿಯನ್ ಪಿನಲ್ ಕೋಡ್ ಅಂತ ಭಾರತ ಪ್ರಕ್ರಿಯಾ ಸಂಹಿತೆ ಪ್ರಕಾರ ಅದರಲ್ಲಿ ಎಲ್ಲ ವಿವಿಧ ರೀತಿಯ ಅಧಿನಿಯಮಗಳನ್ನು ಅದರಲ್ಲಿ ಪ್ರಸ್ತಾರಪಡಿಸಿದ್ದಾರೆ. 2005 ನಂತರ ಇಂತಹ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ 2005ನೇ ಇಸವಿಯಲ್ಲಿ ಈ ಒಂದು ಅದರಿಂದ ವಿವಾಹಿತ ಹೆಣ್ಣು ಮಕ್ಕಳಿಗೆ ಅದರಿಂದ ತಡೆಯನ್ನು ಮಾಡಬೇಕು, ಅವರಿಗೆ ಆಗುವಂತಹ ದೌರ್ಜನ್ಯಗಳನ್ನು ತಡೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅನ್ನುವಂಥ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಹೌದು, ಸರ್ವಜ್ಞ ಒಂದೆರಡು ವಾಕ್ಯ ಸೇರಿಸ್ಬೋದು ಅದಕ್ಕೆ, ಗಿರೀಶ್ ಅವರು ಹೇಳಿದಕ್ಕೆ. ಈ ಕಾನೂನು ಬರುವ ಮುಂಚೆ ಅಂದರೆ CRPC ಕೋಡಲ್ಲಿ ಸೆಕ್ಷನ್ 125 ಆಗುತ್ತಿರುವಂಥ ಹೆಣ್ಣು ಮಗಳಿಗೆ ಆಗುತ್ತಿರುವಂಥ ದೌರ್ಜನ್ಯದ ಮೇಲೆ ಜೀವನಾಂಶವನ್ನು ಪಡೆದುಕೊಳ್ಳುವಂಥ ಒಂದು ಅವಕಾಶ ಅದರಲ್ಲಿ ಕಲ್ಪಿಸಿಕೊಳ್ಳಲಾಗಿತ್ತು. ಮತ್ತೊಂದು ಕಡೆ ಇಂಡಿಯನ್ ಪೀನಲ್ ಕೋಡ್ ಏನಿದೆ ಅದರಲ್ಲಿ 498A 498A ಕಲಂ ಪ್ರಕಾರ ಒಂದು ಹೆಣ್ಣು ಮಗಳಿಗೆ ವಿವಾಹದ ನಂತರ ಅಲ್ಲದ್ರೆ ವಿವಾಹ ಪೂರ್ವದಲ್ಲಿ ಏನಾದರೂ ದೌರ್ಜನ್ಯಗಳು ನಡೀತಾ ಇದ್ದರೆ ಅದರ ಮೇಲೆ ಅವಳಿಗೆ ಸಂರಕ್ಷಣೆಯನ್ನು ಕೊಡಲಾಗ್ತಿತ್ತು, ಮತ್ತು ಕಾನೂನು ರೀತಿಯಲ್ಲಿ ರಕ್ಷಣೆಯನ್ನು ಕೊಡಲಾಗ್ತಿತ್ತು, ಜೀವನಾಂಶವನ್ನು ಕೊಡಲಾಗ್ತಿತ್ತು, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಲಾಗ್ತಿತ್ತು. ಆದರೆ 2005ರಲ್ಲಿ ಈ ಒಂದು ಹೆಣ್ಣು ಮಕ್ಕಳನ್ನು ಕೌಟುಂಬಿಕ ಹಿಂಸೆಯಿಂದ ಸಂರಕ್ಷಿಸುವ ಕಾಯ್ದೆ ಅಂತ ಬಂದ ನಂತರದಲ್ಲಿ ಈ ಆ್ಯಕ್ಟ್ ಪ್ರಕಾರ, ಈ ಕಾನೂನಿನ ಪ್ರಕಾರ ಅತಿ ಹೆಚ್ಚಿನ ಸಂರಕ್ಷಣೆಯನ್ನು ಒದಗಿಸಲಾಗ್ತದೆ. ಸಪರೇಟ್ ಸ್ಪೆಷಲ್ ಆ್ಯಕ್ಟ್ ಅಂತ ಹೇಳ್ಬೋದು. ವಿಶೇಷವಾದಂತಹ ಈ ಕಾನೂನಿನ ಅಡಿಯಲ್ಲಿ ವಿಶೇಷವಾದಂತಹ ಒಂದು ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ಹೌದು, ಈ ಸಂರಕ್ಷಣಾ ಕಾಯ್ದೆ ಪ್ರಕಾರ ಸಂರಕ್ಷಣೆ ಪಡ್ಕೊಳ್ಳಿಕ್ಕೆ ಅವಕಾಶ ಮಹಿಳೆಗಿದೆ. ಆಕೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಹಕ್ಕನ್ನು ಕೊಡಲಾಗಿದೆ ಖಂಡಿತ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ. ಆಕೆ ಯಾವ ರೀತಿ ಸಂರಕ್ಷಣೆಯನ್ನು ಪಡ್ಕೋಬಹುದು ಅಂದರೆ, ಒಂದು ವಿವಾಹಿತ ಮಹಿಳೆ ಆಗಿದ್ದರೆ ಅವಳಿಗೆ ತನ್ನ ಕುಟುಂಬದಲ್ಲಿ ಅಂದರೆ ಗಂಡನ ಮನೆಯವರಿಂದ ಹಿಂಸೆಗಳು ಆಗ್ತಾ ಇದ್ರೆ, ಹಿಂಸೆ ಅಂದರೆ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಮತ್ತು ಆರ್ಥಿಕ ಹಿಂಸೆ, ಈ ಹಿಂಸೆಗಳು ಆಗ್ತಾ ಇದ್ದರೆ ಆಕೆ ಖಂಡಿತವಾಗಿ ಸಹ ನೇರವಾಗಿ ಮ್ಯಾಜಿಸ್ಟ್ರೇಟ್ಗೆ ಅರ್ಜಿ ಸಲ್ಲಿಸುವುದರ ಮುಖಾಂತರವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಪಡೆದುಕೊಳ್ಳುವುದರ ಮೂಲಕ ತಾನು ರಕ್ಷಣೆಯನ್ನು ಪಡೆದುಕೊಳ್ಬೋದು. ಒಂದು ವೇಳೆ ನೇರವಾಗಿ ಮ್ಯಾಜಿಸ್ಟ್ರೇಟ್ನ ಮುಂದೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲದೇ ಹೋದ ಪಕ್ಷದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಫಿರ್ಯಾದನ್ನು ದಾಖಲಿಸಿ ತನ್ನ ಸಂರಕ್ಷಣೆಯನ್ನು ಪಡೆದುಕೊಳ್ಬಹುದು. ಒಂದು ವೇಳೆ ಅದೂ ಸಹ ಅವಳಿಗೆ ಅನಾನುಕೂಲವಾದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹ ಸಂರಕ್ಷಣಾ ಅಧಿಕಾರಿ ಅಂತ ನೇಮಕ ಮಾಡಿರ್ತಾರೆ. ಇವಾಗ ಸಂರಕ್ಷಣಾ ಅಧಿಕಾರಿ ಅಂದರೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧೀಕ್ಷಕರು ಏನಿದ್ದಾರೆ ಅವರೇ ಸಂರಕ್ಷಣಾಧಿಕಾರಿಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲದಿದ್ದ ಹೋದ ಪಕ್ಷದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಅವರನ್ನು ಸಂಪರ್ಕಿಸಿದರೂ ಸಹ ಖಂಡಿತವಾಗಿ ಸಹ ನಿಖರವಾದಂಥ ಮಾಹಿತಿಯನ್ನು ಕೊಟ್ಟು ಅವಳು ಸಂರಕ್ಷಣೆಯನ್ನು ಖಂಡಿತವಾಗಿ ಸಹ ಪಡೆದುಕೊಳ್ಬೋದು. ಹೌದು, ಇಲ್ಲಿ ದೈಹಿಕ ಹಿಂಸೆಯನ್ನು ನೀವು ವ್ಯಾಖ್ಯಾನಿಸ್ಬೋದು, ಆಧಾರಗಳನ್ನು ಕೊಡ್ಬೋದು. ಮಾನಸಿಕ ಹಿಂಸೆಗೆ ಆಧಾರ ಕೊಡೋದು ಹೇಗೆ ಅಂತ ಹೇಳಿ ಇಲ್ಲಿ ನಾವು ಮುಖ್ಯವಾಗಿ ಕಂಡುಕೊಳ್ಳುವಂಥದ್ದು ಮಾನಸಿಕ ಹಿಂಸೆ ಅಂತ ಹೇಳಿದರೆ, ಗಂಡನ ಮನೆಯಲ್ಲಿ ವಿವಾಹಿತ ಮಹಿಳೆಗೆ ತನ್ನ ಗಂಡನ ಮನೆಯಲ್ಲಿ ಗಂಡ ಅಥವಾ ಗಂಡನ ತಂದೆ ತಾಯಿ ಈ ಮಹಿಳೆಯ
ಅತ್ತೆ ಸೊಸೆಯಂದಿರು ಅಥವಾ ಗಂಡನ ಮನೆಯವರು ಯಾರೇ ಇರಲಿ ಅವರು ಕೊಡುವಂತಹ ಕಿರುಕುಳ, ಬೈಗುಳ ಇರಬಹುದು, ಅಥವಾ ಅವಳಿಗೆ ಒಂದು ಯಾವುದೇ ರೀತಿಯ ಕೆಟ್ಟ ಶಬ್ದಗಳಿಂದ ಬೈಯುವಂಥದ್ದು, ಈ ಥರ ನಾನಾ ರೀತಿಯ ಮನಸ್ಸಿಗೆ ಸಂಬಂಧಪಟ್ಟಂತಹ ಕಿರುಕುಳವನ್ನು ಏನು ಕೊಡ್ತಾರೆ ಅದನ್ನು ನಾವಿಲ್ಲಿ ಮಾನಸಿಕ ಕಿರುಕುಳ ಅಂತ ವ್ಯಾಖ್ಯಾನಿಸಬಹುದು. ಕೆಟ್ಟದಾಗಿ ಬೈಯುವಂಥದ್ದು, ಜಾಸ್ತಿ ಕೆಲಸಗಳನ್ನು ಕೊಡುವಂಥದ್ದು, ಅವಳಿಗೆ ಕೆಲವೊಂದು ಕೆಲಸಗಳನ್ನು ಮಾಡದೇ ಇರುವಂತೆ ಒತ್ತಡವನ್ನು ಹೇರುವಂಥದ್ದು, ಮನೆಯಿಂದ ಹೊರಗೆ ಹೋಗದೆ ಇರುವಂತೆ ಮಾಡುವಂಥದ್ದು ಅಲ್ವಾ, ಅಥವಾ ನಿಗದಿತ ಸಮಯದಲ್ಲಿ ಮನೆಗೆ ಬಂದು ತಲುಪಬೇಕು, ಒಂದು 5 ನಿಮಿಷ ಮನೆಯಿಂದ ಮನೆಗೆ ಹೋಗುವಾಗ ಲೇಟ್ ಆದರೆ ಯಾಕೆ ಲೇಟು ಸಂಶಯ ಪಡುವಂಥದ್ದು, ಇಂಥದ್ದೆಲ್ಲ ಮಾನಸಿಕ ಕಿರುಕುಳ ಅಂತ ನಾವು ಅದರಲ್ಲಿ ವ್ಯಾಖ್ಯಾನ ಮಾಡ್ತೇವೆ. ಆರ್ಥಿಕ ಹಿಂಸೆ ಅಂತ ನೀವು ಹೇಳಿದ್ರಿ, ಆರ್ಥಿಕ ಹಿಂಸೆ ಅಂದ್ರೆ ಹೇಗೆ ಅದು? ಆರ್ಥಿಕ ಹಿಂಸೆ ಅಂದರೆ ಒಬ್ಬ ವಿವಾಹಿತ ಮಹಿಳೆ ಕೆಲಸಕ್ಕೆ ಹೋಗ್ತಾ ಇದ್ರೆ, ಉದ್ಯೋಗ ಮಾಡ್ತಾ ಇದ್ರೆ ಅವಳ ಸಂಬಳವನ್ನು ಕಸಿದುಕೊಳ್ಳುವುದು, ಇಲ್ಲ ಅವಳು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದರೆ ಅವಳಿಗೆ ಬೇಕಾದಂಥ ಔಷಧೋಪಚಾರಕ್ಕಾಗಲಿ ಬಟ್ಟೆ ಬರೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗಲಿ ಅವಳಿಗೆ ಅದರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹಣವನ್ನು ಕೊಡದೇ ಇರುವಂಥದ್ದು, ಅಡುಗೆ ಮನೆಗೆ ಬೇಕಾದಂಥ ಸೊತ್ತನ್ನು ಸಹ ಅವಳಿಗೆ ತರಲಿಕ್ಕೆ ಅಂದರೆ ಹಣವನ್ನು ಕೊಡದೇ ಇದ್ದರೆ, ಅಂದರೆ ಒಂದು ಮನೆ ಆದಮೇಲೆ ಗಂಡ ಈಗ ಹೊರಗಡೆ ದುಡಿತಾ ಇದ್ದರೆ ಅವಳಿಗೆ ಏನು ಆರ್ಥಿಕ ಸವಲತ್ತು ಬೇಕು ಅದು ಗಂಡನಾದವನು ಇಲ್ಲ ಗಂಡನ ಮನೆಯವರು ಖಂಡಿತವಾಗಿ ಸಹ ಕೊಡಬೇಕು. ಅದನ್ನು ಕೊಡದೇ ಇದ್ದರೆ, ಒಂದು ವೇಳೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ಪಕ್ಷದಲ್ಲಿ ಬಾಡಿಗೆಯನ್ನು ಗಂಡ ಪಾವತಿಸದೇ ಇದ್ದರೆ, ಇವಳಿಗೆ ಅದರಿಂದ ತೊಂದರೆ ಆಗ್ತಾ ಇದ್ದರೆ, ನಳ್ಳಿಯಲ್ಲಿ ನೀರು ಬರ್ತಾ ಇಲ್ಲ, ನೀರು ಬಹಳ ಅವಶ್ಯಕ ಮನೆಗೆ, ಗಂಡ ಎಲ್ಲೋ ಬೇರೆ ಕಡೆ ವಾಸಿಸ್ತಾ ಇರ್ತಾನೆ, ಅಂಥ ಸಂದರ್ಭದಲ್ಲಿ ನೀರಿನ ಬಿಲ್ಲಿಗೆ ಹಣವನ್ನು ಕೊಡದೇ ಇದ್ದರೆ, ಕರೆಂಟ್ ಬಿಲ್ಲನ್ನು ಕಟ್ಟದೇ ಇದ್ದರೆ, ಇದೆಲ್ಲವೂ ಸಹ ಆರ್ಥಿಕ ಹಿಂಸೆಯಲ್ಲಿ ಬರ್ತದೆ. ಅಂದರೆ ಆರ್ಥಿಕವಾಗಿ ಅವಳಿಗೆ ಸದೃಢಲಾಗಲಿಕ್ಕೆ, ಅವಳಿಗೆ ಬೇಕಾದಂತಹ ಯಾವುದೇ ರೀತಿಯ ಜೀವನೋಪಾಯಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ತಡೆ ಹಿಡಿದರೆ, ಅದಕ್ಕೆ ಬೇಕಾದಂಥ ಒಂದು ಹಣವನ್ನು ಕೊಡದೇ ಇದ್ದರೆ ಅವಳಿಗೆ ಆರ್ಥಿಕವಾಗಿ ಹಿಂಸೆ ನೀಡಿದಂತಾಗ್ತದೆ. ಹೌದು, ಫಿರ್ಯಾದನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ, ಪೊಲೀಸ್ ಠಾಣೆಗೆ ಹೋಗಿ ಆಕೆ ತನ್ನ ಫಿರ್ಯಾದನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ, ಅಥವಾ ಮಹಿಳಾ ಸಂಘಗಳ ಮೂಲಕ ಫಿರ್ಯಾದನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ವಿಶೇಷವಾಗಿ ಕೇಳ್ತಾ ಇದ್ದೇನೆ, ಇದಕ್ಕೇನಾದ್ರು ಸಾಕ್ಷಿ ಆಧಾರಕ್ಕೆ ಒಟ್ಟು ಮಾಡ್ಕೋಬೇಕಾ ಅಥವಾ ಯಾವುದೇ ಆಧಾರವಿಲ್ಲದೆ ಅರ್ಜಿ ಹಾಕ್ಬೋದಾ ಅಂತ? ಆಧಾರ ಇಲ್ಲದೇನೆ ಅರ್ಜಿ ಹಾಕ್ಬೋದು. ಯಾಕಂತಂದರೆ ಅವಳು ಪ್ರಮಾಣ ಪತ್ರ ಕೊಡಬೇಕಾಗ್ತದೆ, ಮ್ಯಾಜಿಸ್ಟ್ರೇಟ್ನ ಮುಂದೆ ಹೋಗುವಾಗ ಪ್ರಮಾಣ ಪತ್ರ ಕೊಡಬೇಕಾಗ್ತದೆ, ಅಫಿಡಾವಿಟ್ ಕೊಡಬೇಕಾಗ್ತದೆ. ಆ ಪ್ರಮಾಣ ಪತ್ರವನ್ನೇ ಬಲವಾದ ಸಾಕ್ಷಿ ಎಂದು ಒಮ್ಮೆಗೆ ಪರಿಗಣಿಸಿ ಅವಳಿಗೆ ಏಕತರ್ಪಿನ ಆದೇಶವನ್ನು ಮಾಡ್ಬೋದು ಜೀವನಾಂಶಕ್ಕೋಸ್ಕರ. ಯಾಕಂತಂದರೆ ಅವಳು ಆ ಹೆಣ್ಣು ಮಕ್ಕಳು ಏನು ಆ ಪ್ರಮಾಣ ಅಫಿಡಾವಿಟ್ನಲ್ಲಿ ಸಲ್ಲಿಸಿರ್ತಾರೆ ಅದನ್ನೇ ಮೊದಲಿನ ಒಂದು ಸಾಕ್ಷಿ ಅಂತೇಳಿ ಪರಿಗಣಿಸಿ ಏಕತರ್ಪಿನ ಆದೇಶ ಅಂದರೆ ಗಂಡನಿಗೆ ಕೂಡಲೇ ಜೀವನಾಂಶವನ್ನು ಕೊಡುವಂತೆ ವ್ಯವಸ್ಥೆಗಳನ್ನು ಖಂಡಿತ ನ್ಯಾಯಾಧೀಶರು ಮಾಡುವಂಥ ಅಧಿಕಾರ ಈ ಕಾಯ್ದೆಯಲ್ಲಿ ಕೊಡಲಾಗಿದೆ. ಆ ನಂತರ ಗಂಡನಿಗೆ 3 ದಿವಸದಲ್ಲಿ ಅವರಿಗೆ ನೋಟಿಸ್ ಹೋದ ನಂತರ, ಸಮನ್ಸ್ ಜಾರಿಯಾದ ನಂತರ ಅವರು ನ್ಯಾಯಾಲಯಕ್ಕೆ ಬಂದ ನಂತರ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ ನಂತರ ಅದನ್ನು ಪ್ರೂವ್ ಮಾಡ್ಕೊಳ್ಬೇಕಾಗ್ತದೆ. ಇವರು ಪ್ರಮಾಣ ಪತ್ರದಲ್ಲಿ ಹೇಳಿದಂಥ ವಿಚಾರ ಏನಿದೆ, ಅಫಿಡಾವಿಟ್ಟಲ್ಲಿ ಹೇಳಿದ ವಿಚಾರ ಏನಿದೆ ಅದು ತಪ್ಪು ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಾಗಿದ್ದು ಎದುರುದಾರನ ಮೇಲೆ ಹೊಣೆಗಾರಿಕೆಯನ್ನು ಹೊರಿಸಿದ್ದಾರೆ ಹೊರತು ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆ ಇದರಲ್ಲಿ ಹೊಣೆಗಾರಿಕೆಯನ್ನು ಕಡಿಮೆ ಮಾಡಿ ಕಾಯ್ದೆ ಮಾಡಿದ್ದಾರೆ. ಅರ್ಜಿ ಹಾಕಿದವರು ಯಾವುದನ್ನು ಪ್ರೂವ್ ಮಾಡುವ ಅಗತ್ಯ ಇಲ್ಲ. ಹೌದು, ಬಹಳ ಅದ್ಭುತ ಸಂಗತಿಗಳನ್ನು ಹೇಳ್ತಾ ಇದ್ದೀರಿ. ಸೊ ನಿಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ಇಂಥ ಕೇಸುಗಳು ಬಂದಾಗ 1-2 ಕಡೆ 3-4 ಕಡೆ ಆದರೂ ಮಕ್ಕಳ ವರ್ಡಿಕ್ಟ್ ಸಿಕ್ಕಿರ್ತಕ್ಕಂಥದ್ದು, ಅವರಿಗೆ ಸಿಕ್ಕಿರ್ತಕ್ಕಂಥ ಲಾಭ ಸಿಕ್ಕಿರ್ತಕ್ಕಂಥದ್ದು ನೆನಪಾಗುತ್ತೆ ನಿಮಗೆ? ಖಂಡಿತವಾಗಿಯೂ ಇದೆ. ನಾವು ಕಂಡ ಈ ನಮ್ಮ ವೃತ್ತಿ ಜೀವನದಲ್ಲಿ ಕಂಡಂತಹ ಅನೇಕ ಕೇಸ್ಗಳಲ್ಲಿ, ಪ್ರಕರಣಗಳಲ್ಲಿ ಕೆಲವೊಂದು ಪ್ರಕರಣದಲ್ಲಿ ಮಹಿಳೆಗೆ ಅತ್ಯಂತ ಅಗತ್ಯವಿರುವಂತಹ ಸಮಯದಲ್ಲಿ ಆರ್ಥಿಕವಾಗಿ ಅವಳಿಗೆ ಯಾವುದೇ ರೀತಿಯ ಸಪೋರ್ಟ್ ತನ್ನ ಮನೆಯವರ ಕಡೆಯಿಂದಾಗಲಿ ಅಥವಾ ಗಂಡನ ಮನೆಯವರ ಕಡೆಯಿಂದಾಗಲಿ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ವಿವಾಹಿತ ಮಹಿಳೆಯರು ಯಾವುದೇ ವಕೀಲರನ್ನು ಸಂಪರ್ಕಿಸಿದಾಗ ಅವರು ಮೊದಲು ಕೊಡುವಂತಹ ಸಲಹೆ ಏನಂತ ಹೇಳಿದರೆ ಮೇಂಟೆನೆನ್ಸ್ ಅಂತ ಹೇಳಿ ಪರಿಹಾರ ಧನವನ್ನು ಕೋರ್ಟಿನ ಮುಖಾಂತರ ಗಂಡನಿಂದ ಪಡೆಯುವಂಥದ್ದನ್ನು ತಕ್ಷಣ ಕೊಡಿಸುವಂಥದ್ದನ್ನು ನಾವಿಲ್ಲಿ ಕೋರ್ಟ್ ಮುಖಾಂತರ ಪಡೆಯಬಹುದು. ಅದಕ್ಕೆ ಪೂರಕವಾಗಿ ಆ ವಿವಾಹಿತ ಮಹಿಳೆಗೆ ಅಥವಾ ಅವರಿಗೆ ಮಕ್ಕಳಿದ್ದ ಪಕ್ಷದಲ್ಲಿ ಆ ಮಕ್ಕಳ ಹೆಸರಿನಲ್ಲಿ ಮತ್ತೆ ಅರ್ಜಿಯನ್ನು ಹಾಕೋದು ಪರಿಹಾರಕ್ಕಾಗಿ, ಗಂಡನು ಒಳ್ಳೆಯ ಉತ್ತಮ ಹುದ್ದೆಯಲ್ಲಿದ್ದಾಗ, ಅವನಿಗೆ ಸಾಕಷ್ಟು ಆದಾಯಗಳಿದ್ದಾಗ, ಆದಾಯದ ಮೂಲಗಳಿದ್ದಾಗ ಅವನಿಂದ ನಾವು ಈ ಕೋರ್ಟಿಗೆ ಮನವರಿಕೆ ಮಾಡಬೇಕು. ಅವನಿಗೆ ಯಾವ ಹುದ್ದೆಗಳಿವೆ, ಯಾವ ಹುದ್ದೆಯಿಂದ ಎಷ್ಟು ಆದಾಯಗಳು ಬರ್ತಾ ಇವೆ, ಅದರಿಂದಾಗಿ ಎಷ್ಟು ಪರಿಹಾರವನ್ನು ಅವನು ಕೊಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಮತ್ತು ಎಷ್ಟು ಖರ್ಚು ಈ ಮಹಿಳೆಗೆ ಇದೆ, ಆ ಮಗುವಿನ ಖರ್ಚು ಎಷ್ಟಿದೆ, ಅದಕ್ಕೆ ಉಡುಗೆ ತೊಡುಗೆ ಆಗಿರ್ಬೋದು
ಮೆಡಿಸಿನ್ ಖರ್ಚಾಗಿರ್ಬೋದು, ಊಟದ ಖರ್ಚಾಗಿರ್ಬೋದು, ಶಾಲಾ ವಿದ್ಯಾಭ್ಯಾಸದ ಖರ್ಚು ಇರ್ಬೋದು. ಅಂತೆಯೇ ಆ ಮಹಿಳೆಗೆ ಕೂಡ, ಆ ಮಗುವಿನ ತಾಯಿಗೂ ಕೂಡ ಅನೇಕ ರೀತಿಯ ಮೆಡಿಸಿನ್ಗಳ ಇರ್ಬೋದು, ಅಥವಾ ಉಡುಗೆ ತೊಡುಗೆಗಳ ಖರ್ಚು, ಊಟದ ಖರ್ಚು, ಇರುವ ವ್ಯವಸ್ಥೆ, ಮನೆ ಇಲ್ಲ, ಬಾಡಿಗೆಗೆ ಮನೆ ಕೊಡಿಸುವಂಥದ್ದು, ಇಂಥದ್ದೆಲ್ಲ ಈ ಪ್ರಕರಣಗಳಲ್ಲಿ ಇಂಥದ್ದೆಲ್ಲ ಅಗತ್ಯ ಇರುವಂಥ ಮೂಲಭೂತ ಸೌಲಭ್ಯಗಳನ್ನು ಗಂಡ ಒದಗಿಸಬೇಕಾದಂಥದ್ದನ್ನು ಈ ಕಾಯ್ದೆ ಏನಿದೆ ಹೇಳ್ತದೆ, ಖಾತರಿಪಡಿಸ್ತದೆ. ಖಂಡಿತ. ತುಂಬ ಅದ್ಭುತವಾಗಿ ಹೇಳ್ತಾ ಇದ್ದೀರಿ. ನನಗೆ ಇಲ್ಲಿ ಡೌಟ್ಸ್ ಬರುವಂಥದ್ದು, ಈಗ ಫಿರ್ಯಾದಿ ಕೊಡ್ಲಿಕ್ಕೆ ಆಕೆ ಸಾಧ್ಯವಾಗದೆ ಹೋದರೆ, ಆಕೆ ದುರ್ಬಳು ಅಂತ ಅನಿಸಿದರೆ, ಆಕೆ ಪರವಾಗಿ ಬೇರೆ ಯಾರಾದರೂ ಫಿರ್ಯಾದಿ ಕೊಡ್ಬೋದಾ? ವಿಶೇಷವಾಗಿ ಮಕ್ಕಳು ಅಥವಾ ಬೇರೆ ಯಾರಾದರೂ? ಖಂಡಿತವಾಗಿ ಕೊಡ್ಬೋದು. ಈಗ ಈ ಕಾಯ್ದೆಯಲ್ಲಿ ಏನು ಹೇಳ್ತದೆ ಅಂದರೆ, ಬಾಧಿತ ವ್ಯಕ್ತಿ ಅಥವಾ ಬಾಧಿತ ವ್ಯಕ್ತಿಯ ಸಂಬಂಧಿಕರು ಅಥವಾ ಈ ಒಂದು ಸಂರಕ್ಷಣೆ ಅಂದರೆ ಮಹಿಳೆಯ ಸಂರಕ್ಷಣೆ, ನಾನು ಹೇಳಿದೆ ಕೆಲವೊಂದು ಸಂಘ ಸಂಸ್ಥೆಗಳು ನೋಂದಾಯಿಸಲ್ಪಟ್ಟಿರ್ತವೆ ಮಹಿಳೆಯ ಸಂರಕ್ಷಣೆಗಾಗಿ. ಇಲ್ಲ ಇದ್ದರೆ ಮಕ್ಕಳ ಮತ್ತು ಮಹಿಳೆಯ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಕೆಲವೊಂದು ಸಂಘ ಸಂಸ್ಥೆಗಳು ನೋಂದಾವಣೆ ಮಾಡ್ಕೊಂಡಿರ್ತವೆ. ಆ ಸಂಘ ಸಂಸ್ಥೆಗಳು ಫಿರ್ಯಾದಿಯನ್ನು ಹಾಕಬಹುದು. ಇವರು ಏನಿದೆ ದೌರ್ಜನ್ಯಕ್ಕೆ ಹಿಂಸೆಗೆ ಒಳಗಾದವರು ಹಾಕದಿದ್ರೂ ಸಹ ಆಕೆಯ ಕಡೆಯವರು ಯಾರು ಹಾಕಿದ್ರು ಖಂಡಿತವಾಗಿ ಸಹ ಆಗ್ತದೆ. ಮಕ್ಕಳು ಹಾಕ್ಬೋದು, ಇಲ್ಲ ಆಕೆಯ ಸಂಬಂಧಿಕರು ಹಾಕ್ಬೋದು. ಅದಕ್ಕೇನಾದರೂ ವಯೋಮಾನ ಲಿಮಿಟ್ಸ್ ಇದೆಯಾ? ಏನಾದರೂ ಏಜ್ ಲಿಮಿಟ್ಸ್ ಏನಾದರೂ ಇದೆಯಾ? ಇಲ್ಲ, ಅರ್ಜಿ ಹಾಕ್ಲಿಕ್ಕೆ ಇಲ್ಲ ಅರ್ಜಿಗೆ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಸಹ ದೌರ್ಜನ್ಯದ ವಿರುದ್ಧವಾಗಿ ಖಂಡಿತವಾಗಿ ಸಹ ಫಿರ್ಯಾದಿಯನ್ನು ದಾಖಲಿಸಬಹುದು. ನಾನು ಸಣ್ಣ ಕುತೂಹಲ ಕೇಳ್ತಾ ಇದ್ದೀನಿ. ನಾನು ನಮ್ಮ ಡೌರಿ ಸಮಸ್ಯೆಗಳು ಈ ಕಾಯ್ದೆ ಒಳಗೆ ಬರ್ತಾವ? ವರದಕ್ಷಿಣೆ ಸಮಸ್ಯೆಗಳು, ವರದಕ್ಷಿಣೆ ತೊಂದರೆ ಆಗ್ತಾ ಇದ್ರೆ ಈ ಕಾಯ್ದೆ ಮೂಲಕ ಲಾಭ ಪಡ್ಕೋಬಹುದಾ? ಈ ಕಾಯ್ದೆ ಮೂಲಕ ಒಂದು ಪ್ರಕಾರವಾಗಿ ಲಾಭವನ್ನು ಪಡ್ಕೊಳ್ಳುವಂಥದ್ದು. ವರದಕ್ಷಿಣೆಗೆ ಒಳಗಾದ ಅದು ಕೂಡ ಒಂದು ರೀತಿಯ ದೌರ್ಜನ್ಯ ಅಂತ ನಾವು ಕಾನೂನಿನಲ್ಲಿ ಏನು ವ್ಯಾಖ್ಯಾನಿಸ್ತೇವೆ. ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾದ ಯುವತಿ ಈ ಕಾಯ್ದೆಯನ್ನು ಇಟ್ಕೊಂಡು, ಈ ಕಾಯ್ದೆ ಮುಖಾಂತರ, ಈ ಕಾಯ್ದೆಯಲ್ಲಿ ಇವರು ನಮ್ಮ ಸ್ನೇಹಿತರು ಹೇಳಿದಾಗೆ ಅರ್ಜಿಯನ್ನು ಹಾಕ್ತಾರೆ. ಆ ಅರ್ಜಿಯಲ್ಲಿ ವರದಕ್ಷಿಣೆ ಕಿರುಕುಳದ ಉಲ್ಲೇಖವನ್ನು ಕೂಡ ಮಾಡುವಂಥದ್ದು, ಕೋರ್ಟಿಗೆ ಮನವರಿಕೆ ಮಾಡುವಂಥದ್ದು, ಯಾವ ರೀತಿಯ ಕಿರುಕುಳಗಳನ್ನು ನೀಡಿದ್ದಾರೆ ಅದೆಲ್ಲ ವಿವರಗಳನ್ನು ತನ್ನ ಅರ್ಜಿಯಲ್ಲಿ ಹಾಕಿ ಕೋರ್ಟಿಗೆ ಮನವರಿಕೆ ಮಾಡಿ, ಕೋರ್ಟಿಗೆ ಅದು ಪ್ರಥಮವಾಗಿ ಕಾಣುವಾಗ ಅದು ಸತ್ಯ ಅಂತ ಕೋರ್ಟಿಗೆ ಮನವರಿಕೆ ಆಗಬೇಕು. ಅಂಥ ಪಕ್ಷದಲ್ಲಿ ಈ ವರದಕ್ಷಿಣೆ ಕಿರುಕುಳದ ಬಗ್ಗೆನೂ ಅದರ ವಿರುದ್ಧವಾಗಿಯೂ ನ್ಯಾಯಾಲಯ ಅದರ ಮೇಲೆ ಆದೇಶವನ್ನು ಹೊರಡಿಸಲ್ಪಡುತ್ತೆ. ಹೌದು, ನ್ಯಾಯಕ್ಕೋಸ್ಕರ ಒಂದು ಮಹಿಳೆ ಕೋರ್ಟಿಗೆ ಹೋದ್ಲು ಅಥವಾ ಸ್ಟೇಷನಿಗೆ ಹೋದ್ಲು ಅಂತ ತಿಳಿದುಕೊಳ್ಳಿ, ಆಕೆಯನ್ನು ಮತ್ತೆ ಹಿಂಸೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕುಟುಂಬದವರು. ಜಾಸ್ತಿ ಹಿಂಸೆ ಆಗೋ ಸಾಧ್ಯತೆ ಇದೆ. ಇದಕ್ಕೆ ರಕ್ಷಣೆ ಕೊಡುತ್ತಾ ಕೋರ್ಟು ಅಂತ ಹೇಳಿ? ಖಂಡಿತವಾಗಿ ಸಹ ಕೊಡ್ತದೆ. ಅಂತಹ ಸಂದರ್ಭದಲ್ಲಿ ಇವಾಗಷ್ಟೇ ಈ ಕಾಯ್ದೆಯಲ್ಲಿ ಸಂರಕ್ಷಣಾ ಅಧಿಕಾರಿಯನ್ನು ಪ್ರತಿಯೊಂದು ಜಿಲ್ಲೆಗೆ ಸಹ ನೇಮಕ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಮಾಡಲಾಗಿದೆ. ಈ ಕಾಯ್ದೆಯಲ್ಲಿ ಹೇಳಿದೆ. ಆ ಸಂರಕ್ಷಣಾಧಿಕಾರಿಯ ಮುಖಾಂತರ ಕೋರ್ಟಿಗೆ ಫಿರ್ಯಾದಿಯನ್ನು ಹಾಕಬಹುದು, ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಕಬಹುದು, ಇಲ್ಲ ಪೊಲೀಸ್ ಠಾಣೆಯಲ್ಲಿ ಸಹ ಫಿರ್ಯಾದಿಯನ್ನು ದಾಖಲಿಸಬಹುದು. ನೀವು ಹೇಳಿದಾಗೆ ಒಂದು ವೇಳೆ ಆ ಥರ ಫಿರ್ಯಾದಿಯನ್ನು ದಾಖಲಿಸಿದೆ ಅಂತಾದರೆ ಹೆಣ್ಣು ಮಕ್ಕಳು ಯಾಕೆ ಹಿಂಜರಿತಾರೆ ಅಂತಂದರೆ, ಒಂದು ವೇಳೆ ತಾನು ಗಂಡನ ಜೊತೆ ವಾಸಿಸುತ್ತಿರೋ ಮನೆಯಲ್ಲಿ ತನಗೆ ಹಿಂಸೆ ಆಗ್ತಾ ಇದೆ, ಅಂತಹ ಸಂದರ್ಭದಲ್ಲಿ ತಾನು ಫಿರ್ಯಾದಿ ಕೊಟ್ಟರೆ ಆ ನಂತರ ಅವಳನ್ನು ಆ ಮನೆಗೆ ಬರಲಿಕ್ಕೆ ಬಿಡೋದಿಲ್ಲ. ಅವಳ ಗತಿ ಏನು? ಅವಳು ದಾರಿಗೆ ಬೀಳುವಂತಹ ಸಂದರ್ಭ ಬರ್ತದೆ ಖಂಡಿತವಾಗಿ ಸಹ. ಆದರೆ ಇಂತಹ ಸಂದರ್ಭ ಈ ಕಾನೂನಿನಡಿಯಲ್ಲಿ ವಿಶೇಷವಾದಂಥ ಒಂದು ಸೌಲಭ್ಯವನ್ನು ಏನು ಕೊಟ್ಟಿದೆ ಅಂದರೆ, ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ತಕ್ಷಣದಲ್ಲಿ ಇಂಥ ಒಂದು ಅವಳಿಗೆ ಇನ್ನಷ್ಟು ಹಿಂಸೆ ಆಗ್ತದೆ ಅಂತೇಳಿ ನ್ಯಾಯಾಲಯದ ಗಮನಕ್ಕೆ ಬಂದರೆ ವಿಶೇಷವಾದಂಥ ಬಾಡಿಗೆ ಮನೆಯ ವ್ಯವಸ್ಥೆ ಮಾಡಿಕೊಂಡು ಅದರ ಬಾಡಿಗೆಯನ್ನು ಗಂಡ ಕೊಡುವಂತೆ ಖಂಡಿತವಾಗಿ ಸಹ ನಿರ್ದೇಶನವನ್ನು ನೀಡ್ಬೋದು. ಇಲ್ಲ ಪೊಲೀಸರಿಂದ ಪ್ರೊಟೆಕ್ಷನ್ ಏನು ಬೇಕು, ಪೊಲೀಸರಿಂದ ಸಂರಕ್ಷಣೆ ಏನು ಬೇಕು, ಅದು ಸಹ ಈ ಕಾಯ್ದೆಯಿಂದ ಖಂಡಿತವಾಗಿ ಸಹ ಮಾಡ್ಬೋದು. ಯಾಕಂದರೆ ಅವರು ಪ್ರಬಲರಾಗಿದ್ದರೆ, ಈಗ ಎದುರುದಾರರು ಯಾರಿದ್ದಾರೆ ಅವರು ತುಂಬ ಪ್ರಬಲರಾಗಿದ್ದರೆ ಖಂಡಿತವಾಗಿ ಸಹ ಪೊಲೀಸರಿಂದ ಸಂರಕ್ಷಣೆಯನ್ನು ಪಡ್ಕೊಳ್ಬೋದು. ಇಲ್ಲ ಬೇರೆ ಮನೆಯಲ್ಲಿ ವಾಸಿಸುತ್ತಾ ಅದರ ಬಾಡಿಗೆಯನ್ನು ಎದುರುದಾರರು ಕೊಡುವಂತೆ ಆದೇಶವನ್ನು ಸಹ ಖಂಡಿತವಾಗಿ ಸಹ ಪಡ್ಕೊಂಡು ಸಂರಕ್ಷಣೆಯನ್ನು ಪಡ್ಕೊಂಡು. ತುಂಬ ಅದ್ಭುತವಾದ ಕಾಯ್ದೆ ಅಂತ ನಂಗೆ ಅನಿಸ್ತು. ಈ ಕಾಯ್ದೆ ಪ್ರಕಾರ ಸಂತ್ರಸ್ತಳಾಗಿರ್ತಕ್ಕಂಥ ಮಹಿಳೆ ಅಥವಾ ಆರೋಪವನ್ನು ಹೊರಿಸಿರ್ತಕ್ಕಂಥ ಮಹಿಳೆ ಯಾವೆಲ್ಲ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಕಾಯ್ದೆಯಲ್ಲಿ? ಮೊದಲನೇದಾಗಿ ನಾವು ಆವಾಗಲೇ ಉಲ್ಲೇಖಿಸಿದಾಗೆ ಪರಿಹಾರ, ಅವಳ ಜೀವನಕ್ಕೆ ಬೇಕಾದ ವೆಚ್ಚಕ್ಕೆ ಬೇಕಾದಂತಹ ಪರಿಹಾರವನ್ನು ಹಣದ ರೂಪದಲ್ಲಿ ಪಡೆಯುವಂಥದ್ದು, ಮೇಂಟೆನೆನ್ಸ್ ಅಂತೇಳಿ ನಾವು ಲೀಗಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೇವೆ. ಮೇಂಟೆನೆನ್ಸನ್ನು ಈ ಕಾಯ್ದೆ ಮುಖಾಂತರ ಮುಖ್ಯವಾಗಿ ಪಡೆಯುವಂಥದ್ದು. ಈಗ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಬೇಕಾದಂಥದ್ದು ಹಣ ಇಲ್ಲದೆ ಯಾರಿಗೂ ಜೀವನ ಸಾಗಿಸಲಿಕ್ಕೆ ಇವಾಗ ಕಷ್ಟ. ಅಂಥ ಸಮಯದಲ್ಲಿ ಪ್ರತಿಯೊಬ್ಬ ಗಂಡನು ಮದುವೆಯಾದ ನಂತರ ಪ್ರತಿಯೊಬ್ಬ ಗಂಡನು ತನ್ನ ಹೆಂಡತಿಯನ್ನು ಸಾಕುವಂತಹ ಜವಾಬ್ದಾರಿಯನ್ನು ಈ ಕಾಯ್ದೆಯ ಪ್ರಕಾರ ಹೊಂದಿರ್ತಾನೆ. ಇಲ್ಲದ ನಿಜವೂ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಮಾತನಾಡುವಾಗಲೂ ಈ ಕಾಯ್ದೆ ನಾವು ಅದೇ ರೀತಿಯನ್ನು ನಾವು ಉಲ್ಲೇಖಿಸ್ತೇವೆ.
ಗಂಡನಾದವನು ಹೆಂಡತಿಯನ್ನು ನೋಡುವಂಥದ್ದು ಕರ್ತವ್ಯ. ಆದ ಕಾರಣ ಒಂದು ವೇಳೆ ಗಂಡ ನೋಡದಿದ್ದ ಪಕ್ಷದಲ್ಲಿ, ಆ ಹೆಂಡತಿಯನ್ನು, ಸಂತ್ರಸ್ತೆ ಮಹಿಳೆಯನ್ನು ನೋಡಿದ್ದ ಪಕ್ಷದಲ್ಲಿ, ಆ ಮಹಿಳೆ ಈ ಕಾಯ್ದೆಯ ಮುಖಾಂತರವಾಗಿ ನ್ಯಾಯಾಲಯದ ಅಥವಾ ಪೊಲೀಸ್ ಸ್ಟೇಷನ್ನ ಮುಖಾಂತರ ಮೊರೆ ಹೋಗಿ ಅವಳಿಗೆ ಬೇಕಾದ ಪರಿಹಾರಗಳನ್ನು, ಆವಾಗಲೇ ಹೇಳಿದ ಹಾಗೆ ಪರಿಹಾರ ಹಣದ ರೂಪದಲ್ಲಿ ಇರಬಹುದು, ಅಥವಾ ಮನೆಯ ತನಗೆ ವಾಸಿಸಲು ಮನೆ ಇಲ್ಲ, ಬಾಡಿಗೆ ಮನೆಯನ್ನು ಪಡೆದುಕೊಳ್ಳುವುದಾಗಿ ಆ ಬಾಡಿಗೆ ಮನೆಯ ಖರ್ಚನ್ನು ಗಂಡನ ಕಡೆಯಿಂದ ಬರುವಂತೆ ಮಾಡುವುದು, ಅಥವಾ ಅವಳಿಗೆ ಬೇಕಾದಂತಹ ಇತರೆ ಖರ್ಚುಗಳನ್ನು, ಮೆಡಿಕಲ್ ಖರ್ಚಾಗಿರ್ಬೋದು ಅಥವಾ ಯಾವುದೇ ಉಡುಗೆ ತೊಡುಗೆಗಳ ಪ್ರತಿಯೊಂದು ಖರ್ಚನ್ನು ಗಂಡನ ಕಡೆಯಿಂದ ಕೊಡುವಂತೆ ಈ ಸಂತ್ರಸ್ತ ಮಹಿಳೆ ನ್ಯಾಯಾಲಯದ ಮೊರೆ ಹೋಗ್ಬೋದು. ಹೌದು, ಆರ್ಥಿಕ ಸವಲತ್ತುಗಳಿಗಿಂತ ಜೊತೆಯಾಗಿ ಇದರ ಜೊತೆಗೆ ಬೇರೆ ಏನು ಸೌಲಭ್ಯವನ್ನು ಯಾಕೆ ಪಡ್ಕೋಬಹುದು ಅಂತ? ಬೇರೆ ಏನು ಸೌಲಭ್ಯ ಅಂತಂದರೆ, ಈಗ ಒಬ್ಬ ಫಿರ್ಯಾದಿ ಮಹಿಳೆ ಈಗ ಒಂದು ಫಿರ್ಯಾದಿ ಕೊಟ್ಲು ಅಂತಾದರೆ ಅವಳಿಗೆ ನ್ಯಾಯಾಧಿಕರಣಕ್ಕೆ ಬೇಕಾದಂಥ ಇದು ಏನಿದೆ, ನ್ಯಾಯಾಲಯ ವ್ಯವಸ್ಥೆ ಏನಿದೆ, ಒಂದು ವಕೀಲರನ್ನು ನೇಮಕ ಮಾಡಲಿಕ್ಕಾಗಲಿ, ಅವಳ ಹತ್ರ ಸವಲತ್ತುಗಳು ಇಲ್ಲದೆ ಇರ್ಬೋದು, ಆರ್ಥಿಕ ಹಣ ಇಲ್ಲದೆ ಇರ್ಬೋದು. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ತಾಲೂಕು ನ್ಯಾಯಾಲಯಗಳಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಇಂಥ ಮಹಿಳೆಯರಿಗೋಸ್ಕರನೂ ಅದು ಕೆಲಸ ಮಾಡ್ತದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ನೀವು ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಇಲ್ಲ ತಾಲೂಕು ನ್ಯಾಯಾಲಯಗಳ ಹತ್ರ ಹೋದರೆ ಖಂಡಿತ ಅಲ್ಲಿ ಒಂದು ಆಫೀಸರ್ ಇರ್ತಾರೆ, ಅಲ್ಲಿ ಒಂದು ಅದಕ್ಕೆ ಸೆಪರೇಟ್ ಆದ ಕೋಣೆ ಇದೆ. ಅದೇ ರೀತಿ ಹೈಕೋರ್ಟಲ್ಲಿ ಸಹ ಹೈಕೋರ್ಟು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಇದರಲ್ಲಿ ಉಚಿತ ನುರಿತ ವಕೀಲರು ಸಿಗ್ತಾರೆ. ಇವರಿಗೆ ಯಾವುದೇ ರೀತಿಯ ಖರ್ಚು ಮಾಡದೆ, ಅಂದರೆ ಸೌಲಭ್ಯ ಏನಿದೆ ಇವರಿಗೆ ಸವಲತ್ತು, ಆರ್ಥಿಕ ಸವಲತ್ತು ಕೊಡದೆ, ಹಣವನ್ನು ಕೊಡದೆ ಉಚಿತವಾಗಿ ಉತ್ತಮ ನುರಿತ ವಕೀಲರು ಸಿಗ್ತಾರೆ. ಇವರಿಗೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಖಂಡಿತ ಆ ವಕೀಲರು ಪ್ರಯತ್ನ ಪಡ್ತಾರೆ. ಇದೆಲ್ಲ ಸವಲತ್ತುಗಳು ಈ ಕಾಯ್ದೆಯಲ್ಲಿ ಸಿಗ್ತದೆ. ಬಹಳ ಅದ್ಭುತವಾದ ಕಾನೂನು ಅಂತ ಅನಿಸ್ತು ನನಗೆ. ಇದರಲ್ಲಿ ಆಪಾದಿತರಾದವರಿಗೆ ಅಥವಾ ಆರೋಪ ಸಾಬೀತಾದರೆ ಯಾವ ರೀತಿ ಶಿಕ್ಷೆಗಳಾಗ್ತವೆ ಹಿಂಸೆ ಕೊಟ್ಟವರಿಗೆ? ಹೆಚ್ಚಿನ ಪ್ರಕರಣಗಳಲ್ಲಿ ಈ ಕೌಟುಂಬಿಕ ದೌರ್ಜನ್ಯದಡಿ ಪ್ರಕರಣ ದಾಖಲಾಗುವ ಪ್ರಕರಣಗಳು ಹೆಚ್ಚಿನದಾಗಿ ರಾಜಿ ಮುಖಾಂತರ ಇತ್ಯರ್ಥಗೊಳ್ಳುತ್ತವೆ. ಅದು ಅದಾಲತ್ ಮುಖಾಂತರ ಆಗಿರ್ಬೋದು, ಮೀಡಿಯೇಷನ್ ಮುಖಾಂತರ ಆಗಿರ್ಬೋದು. ನ್ಯಾಯಾಧೀಶರು ಅಥವಾ ಯಾರೇ ಆಗಿರಲಿ, ವಕೀಲರೇ ಆಗಿರಲಿ, ಗಂಡ ಹೆಂಡತಿಯರನ್ನು ಬೇರೆ ಮಾಡುವ ಉದ್ದೇಶವನ್ನು ಹೊಂದಿರುವುದಿಲ್ಲ. ದೇಶದ ಯಾವುದೇ ಕಾನೂನು ಕೂಡ ಗಂಡನ ಸಪರೇಟ್ ಮಾಡಿ ಅಂತಾನೂ ಹೇಳುವುದಿಲ್ಲ. ಅಂತಹ ಪಕ್ಷದಲ್ಲಿ ಆದಷ್ಟು ಇಂತಹ ಪ್ರಕರಣಗಳು ಬಂದಾಗ ಮೊದಲನೆಯದ ಹಂತವಾಗಿ ಪರಿಹಾರ ಕೊಡುವುದು ಒಂದು ಬದಿಯಲ್ಲಿರ್ತದೆ. ಆದರೆ ಅವರ ಮನಸ್ಸಿನ ವೈಮನಸ್ಸಿರುವ ಅವರ ನಡುವೆ ಇರುವಂಥ ವೈಮನಸ್ಸನ್ನು ಸರಿಪಡಿಸಲಿಕ್ಕೆ ವಕೀಲರಾಗಲಿ ನ್ಯಾಯಾಧೀಶರಾಗಲಿ ಮೊದಲನೇದಾಗಿ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ಅಂತಹ ಪಕ್ಷದಲ್ಲಿ ಪ್ರಕರಣಗಳು ರಾಜಿ ಮೂಲಕ ಇತ್ಯರ್ಥಗೊಳ್ಳದ ಪಕ್ಷದಲ್ಲಿ ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಂದು ಗಂಡಂದಿರು ಈ ಗಂಡಸರು ಏನು ಯಾರ ಮೇಲೆ ಆರೋಪ ಇರ್ತದೆ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಲಂಸಮ್ ಆಗಿ ಒಂದು ಪರಿಹಾರ ಧನವನ್ನು ಘೋಷಿಸ್ತಾರೆ. ಆ ಘೋಷಿಸಿದ ಹಣವನ್ನು ಇವರು ಸಂತ್ರಸ್ತೆ ಮಹಿಳೆ ಒಪ್ಪಿಕೊಂಡಲ್ಲಿ, ಅವಳು ಎಷ್ಟು ಹಣವನ್ನು ಅವರು ಘೋಷಿಸ್ತಾರೆ ಅಷ್ಟು ಹಣ ತನಗೆ ನೀಡಿದಲ್ಲಿ ತಾನು ಕೇಸನ್ನು ಹಿಂಪಡೆಯುವುದಾಗಿ ಒಪ್ಪಿಕೊಂಡಲ್ಲಿ ಅಲ್ಲಿಗೆ ಪ್ರಕರಣ ಇತ್ಯರ್ಥಗೊಳ್ಳುತ್ತದೆ. ಒಂದು ವೇಳೆ ಅದು ಕೂಡ ಆಗಿಲ್ಲ ಅಂತ ಇಟ್ಕೊಂಡಾಗ ನ್ಯಾಯಾಲಯ ಅವನ ವಾರ್ಷಿಕ ಆದಾಯ ಇರ್ಬೋದು ಅಥವಾ ಮಾಸಿಕ ಆದಾಯ ಇರ್ಬೋದು, ಅದರ ಆಧಾರದ ಮೇಲೆ ಅವನು ತಿಂಗಳಿಗೆ ಇಂತಿಷ್ಟು ಹಣವನ್ನು ಈ ಮಹಿಳೆಗೆ ಕೊಡಬೇಕು ಅಂತ ಆದೇಶವನ್ನು ಹೊರಡಿಸುತ್ತದೆ. ಎರಡನ್ನೂ ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಯಾವ ರೀತಿ? ಒಂದೇ ಸಲಕ್ಕೆ ಒಂದಿಷ್ಟು ಹಣವನ್ನು ಕೊಡುವಂಥದ್ದು, ತಿಂಗಳು ಕೊಡುವಂಥದ್ದು? ಎರಡನ್ನು ಕೊಡಲಿಕ್ಕೆ ಕಾನೂನಿನಲ್ಲಿ ಖಂಡಿತವಾಗಿ ಅವಕಾಶ ಇದೆ. ಒಂದೇ ಸರಿ ಕೊಟ್ಟು ಪ್ರಕರಣವನ್ನು ಬೇಗವಾಗಿ ಇತ್ಯರ್ಥ ಮಾಡಿಕೊಳ್ಳಬಹುದು, ಅಥವಾ ಒಂದೇ ಸರಿಯಾಗಿ ಕೊಡಲು ಸಾಧ್ಯವಿಲ್ಲದೆ ಪಕ್ಷದಲ್ಲಿ ಪ್ರತಿ ತಿಂಗಳಾಗಿ ಬಂದು ಪ್ರತಿ ವಾಯ್ದೆಗೆ ಬಂದು ನ್ಯಾಯಾಲಯದ ಮುಖಾಂತರ ನ್ಯಾಯಾಧೀಶರ ಎದುರಿನಲ್ಲಿಯೇ ಮಹಿಳೆಗೆ ಹಣವನ್ನು ಪಾವತಿಸುವಂಥದ್ದು. ಹೌದು. ಒಪ್ಕೊಂಡ ನಂತರ ಮತ್ತೆ ನಿರಾಕರಿಸುವ ಸಾಧ್ಯತೆಗಳಿದೆಯಾ ಅಂತದ್ದೇನಾದರೂ ಎಕ್ಸ್ಟ್ರೀಮ್ ಪಕ್ಷದಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಕಂಡುಕೊಳ್ಳುವಂಥದ್ದು, ಹೆಂಡತಿಗೆ ಜಾಸ್ತಿ ಹಣದ ಹಣದ ಆಸೆ ಅಂತ ಇರ್ತದೆ. ಗಂಡನ ಸಾಮರ್ಥ್ಯಕ್ಕಿಂತ ಮೀರಿ ಅವಳು ಹಣವನ್ನು ತನಗೆ ಪರಿಹಾರವನ್ನು ಕೇಳ್ತಾಳೆ. ಅಂತಹ ಪಕ್ಷದಲ್ಲಿ ಇವರು ಕೊಟ್ಟ ಆಫರ್ ಏನಿದೆ ಅದನ್ನು ಅವರು ತಿರಸ್ಕರಿಸ್ತಾರೆ, ನಿರಾಕರಿಸ್ತಾರೆ. ಮತ್ತು ಅವರು ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಹೋಗ್ತಾರೆ. ಅದು ಎಷ್ಟು ವರ್ಷ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಳ ಹಂತದಲ್ಲೇ ಆಗಿರ್ಬೋದು, ಅಥವಾ ಮೇಲ್ಮನವಿ ಮಾಡಿದ ನಂತರ ಆಗಿರ್ಬೋದು, ಅಥವಾ ಮತ್ತು ಮೇಲ್ಮನವಿಯಲ್ಲಿ ಅನೇಕ ಕಾನೂನಿನಲ್ಲಿ ನಮಗೆ ಸೌಲಭ್ಯಗಳಿವೆ ಮೇಲ್ಮನವಿ ಹೋಗುವಂಥದ್ದು. ಅವರು ಹೋರಾಟ ಮಾಡಿ ಕಡೆಗೆ ಒಂದು ಹಿರಿಯ ನ್ಯಾಯಾಲಯ ಅಥವಾ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರವರ ಆದಾಯದ ಮೇಲೆ ಇಂತಿಷ್ಟು ಪರಿಹಾರವನ್ನು ಕೊಡಬೇಕು ಅಂತಲೇ ನ್ಯಾಯಾಲಯವೇ ಘೋಷಿಸ್ತದೆ. ಹೌದು. ನನಗೊಂದು ಭಾಳ ಕುತೂಹಲದ ಪ್ರಶ್ನೆ ಕಾಯ್ದೆಯಲ್ಲಿ ಉಂಟಾ ನನಗೆ ಗೊತ್ತಿಲ್ಲ, ಬಟ್ ತುಂಬ ಕುತೂಹಲ ಆಗುವಂಥದ್ದು. ಸೊ ಈ ಕಾಯ್ದೆ ತುಂಬ ಪ್ರಬಲವಾಗಿರ್ತಕ್ಕಂಥದ್ದು, ಇದನ್ನೊಂದು ಹೆಣ್ಣು ದುರುಪಯೋಗ ಮಾಡೋ ಸಾಧ್ಯತೆ ಕೂಡ ಇರ್ಬೋದಲ್ಲ ಅಂತ? ಖಂಡಿತವಾಗಿ ಇಂಥದ್ದು ಕೂಡ ಆಗಿರ್ಬೋದಲ್ಲ ಅಂತ? ಖಂಡಿತ. ಯಾಕಂತಂದರೆ
ಈ ಕಾನೂನು ಸ್ವಾರ್ಥಕ್ಕೋಸ್ಕರ, ದುರಾಸೆಗೋಸ್ಕರ, ಒಂದು ಮನೆ ಹಾಳು ಮಾಡೋದಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳೋ ಸಾಧ್ಯತೆ ಇದೆಯಲ್ಲ ಅಂತ. ಖಂಡಿತ ದುರುಪಯೋಗ ಆಗುವಂಥ ಸಾಧ್ಯತೆಗಳು ಇತ್ತೀಚೆಗೆ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯವೇ ಅದರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ಯಾಕಂತಂದರೆ ಈಗ ಬೆಳೆಯುತ್ತಿರುವ ನಗರ ಬೆಂಗಳೂರಿನಂತಹ ಒಂದು ನಗರದಲ್ಲಿ ಬಹಳಷ್ಟು ಇಂಥ ಕೇಸುಗಳು, ಪ್ರಕರಣಗಳು ದಾಖಲಾಗ್ತಾ ಇವೆ. ಇದೊಂದು ಏನಾಗ್ತದೆ ಅಂತಂದರೆ ರಾಜಿ ಸಂಧಾನದಲ್ಲಿಯೂ ಸಹ ಇತ್ಯರ್ಥಗೊಳ್ಳದಂಥ ಒಂದು ಪ್ರಕರಣಗಳು. ಯಾಕಂದರೆ ಒಂದು ಬಾರಿ ಈ ಪ್ರಕರಣದಲ್ಲಿ, ಈ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ರೆ ಅಂದರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಅಂದರೆ IPC ಸೆಕ್ಷನ್ 498A ಅಡಿಯಲ್ಲಿ ಸಹ ಖಂಡಿತ ಪೊಲೀಸರು ಠಾಣೆಗೆ ಹೋಗಿ ಫಿರ್ಯಾದಿಯನ್ನು ದಾಖಲೆ ಮಾಡಿದರೆ ಅವರ ಹಿಂಸೆ, ದೈಹಿಕ ಹಿಂಸೆ, ಬಹಳ ಜೋರಾಗಿ ದೈಹಿಕ ಹಿಂಸೆ ಆಗಿದ್ರೆ IPC ಸೆಕ್ಷನ್ ಸಹ ಖಂಡಿತವಾಗಿ ಸಹ ಅದಕ್ಕೆ ಇದಾಗ್ತದೆ. ಅದು ಸಹ ಈ ಕಾಯ್ದೆಯಲ್ಲಿ ಅದನ್ನು ಸಹ ಸೇರಿಸಿಕೊಳ್ಳಲಾಗ್ತದೆ. ಅಂಥ ಸಂದರ್ಭದಲ್ಲಿ ಗಂಡನಿಗೆ ಜೈಲು ಶಿಕ್ಷೆಯೂ ಆಗ್ಬೋದು. ಇಲ್ಲ ಅದು ಏನಂದರೆ 498A ಏನಿದೆ ಅದು ಜಾಮೀನು ರಹಿತವಾದಂಥ ಕೇಸ್ ಆಗ್ತದೆ, ನಾನ್ ಬೇಲೇಬಲ್ ಅಫೆನ್ಸ್. ಅದು ಬೇಲ್ ತಗೊಳ್ಳಿಕ್ಕೂ ಜಾಮೀನು ತಗೊಳ್ಳಿಕ್ಕೂ ಬಹಳ ಕಷ್ಟ ಆದಂಥದ್ದು. ಇಂಥ ಸಂದರ್ಭದಲ್ಲಿ ಏನಿದೆ, ದ್ವೇಷದೀಗ ಗಂಡ ಹೆಂಡತಿಗೆ ಜಗಳ ಆಗೋದು ಬಹಳ ಸಹಜ. ಇಂಥ ಸಂದರ್ಭದಲ್ಲಿ ಜಗಳ ತೀವ್ರ ಸ್ವರೂಪಕ್ಕೆ ಹೋದಾಗ, ಅವರ ಮಧ್ಯೆ ದ್ವೇಷ ಹುಟ್ಟಿಕೊಂಡಾಗ, ಬುದ್ಧಿ ಕಲಿಸುವಂಥ ಒಂದು ಉದ್ದೇಶದಿಂದಲೂ ಈ ಪ್ರಕರಣಗಳು ಆಗ್ತಾ ಇದ್ದಾವೆ. ಇಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಏನಿದೆ, ವಿವಾಹಿತ ಮಹಿಳೆಗೆ ತನ್ನ ತಂದೆ ತಾಯಿ ಕಡೆಯಿಂದ ಬಹಳಷ್ಟು ಒಂದು ಪ್ರಚೋದನೆ ಒಳಪಟ್ಟು ಸಹ ಈ ರೀತಿ ಖಂಡಿತ ದುರುಪಯೋಗ ಆಗ್ತಾ ಇದೆ. ಇದು ದುರುಪಯೋಗ ಆಗಬಾರ್ದು ಅಂತೇಳಿ ನಮಗೆಲ್ಲ ನ್ಯಾಯವಾದಿಗಳು ಸಹ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರನೇ ಈ ಪ್ರಕರಣಗಳು ಬಂದ ತಕ್ಷಣ ಆದಷ್ಟು ನಾವು ಈಗ ಒಬ್ಬರು ವಕೀಲರ ಹತ್ರ ಬಂದರೆ ಇನ್ನೊಂದು ಎದುರುದಾರ ಇನ್ನೊಂದು ವಕೀಲರ ಹತ್ರ ಹೋಗಿರ್ತಾರೆ, ಅದು ನಮಗೆ ಗೊತ್ತಾಗ್ತದೆ. ಆ ವಕೀಲರ ಜೊತೆ ನಾವು ಮಾತಾಡ್ತೇವೆ, ಏನು ಇದು ರಾಜಿ ಸಂಧಾನ ಆಗ್ತದ ಅಂತೇಳಿ. ಯಾಕಂದರೆ ಇಂಥ ಕಾನೂನು ದುರುಪಯೋಗ ಆಗಬಾರ್ದು ಅಂತ ಉದ್ದೇಶದಿಂದ ನ್ಯಾಯಾಲಯದಲ್ಲಿ ಮೊದಲಿಗೆ ಒಂದು ಸ್ಟೇಜ್ ಸೆಟಲ್ಮೆಂಟ್ ಅಂತ ಇರ್ತಾರೆ. ಮತ್ತೆ ಪ್ರಕರಣವನ್ನು ತನಿಖೆಗೆ ಕೊಡ್ತಾರೆ. ಅಂದರೆ ಸೆಟಲ್ಮೆಂಟ್ ಆಗ್ತದಾ, ಈ ಗಂಡ ಹೆಂಡತಿರನ್ನು ಜಗಳ ತೀವ್ರ ಸ್ವರೂಪ ಇದೆಯಾ, ಅಲ್ಲ ಒಂದು ಮಾಡುವ ಸಾಧ್ಯತೆ ಇದೆಯಾ, ಸಣ್ಣ ಪುಟ್ಟ ವಿಚಾರ ಆದರೆ ಒಂದು ಮಾಡುವ ಅಂತ ಉದ್ದೇಶದಿಂದ ಖಂಡಿತವಾಗಿ ಸಹ ನಾವು ಅದನ್ನು ದುರುಪಯೋಗ ಆಗದ ಹಾಗೆ ನಾವು ಪ್ರಯತ್ನ ಮಾಡ್ತೇವೆ. ಇನ್ನು ಸಾರ್ವಜನಿಕರು ಖಂಡಿತವಾಗಿ ಸಹ ಇದಕ್ಕೆ ಕೈ ಜೋಡಿಸಿದರೆ ಈ ಕಾನೂನು ದುರುಪಯೋಗ ಆಗುವುದಿಲ್ಲ ಅನ್ನುವಂಥದ್ದೊಂದು ಭಾವನೆ. ಹೌದು. ನನ್ನ ಮತ್ತೊಂದು ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬಳು ತಾಯಿ ಕೋರ್ಟಿಗೆ ಬಂದು ಅಥವಾ ಮ್ಯಾಜಿಸ್ಟ್ರೇಟರ್ ಮುಂದೆ ಬಂದು ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋತಾ ಇಲ್ಲ ನನ್ನ ಅಂತ ಕೂಡ ಆರೋಪ ಹೊರಿಸ್ಬೋದಾ? ಈ ಕಾಯ್ದೆಯಡಿಯಲ್ಲಿ ಖಂಡಿತವಾಗಿಯೂ ಅದಕ್ಕೆ ಅವಕಾಶವಿದೆ. ವೃದ್ಧ ತಂದೆಯಾಗಲಿ ತಾಯಿಯಾಗಲಿ, ಇಲ್ಲಿ ತಾಯಿ ಮಾತ್ರ ಬರುವಂಥದ್ದಲ್ಲ, ತಂದೆಯೂ ಕೂಡ ಈ ಬಗ್ಗೆ ತನ್ನ ಮಕ್ಕಳು ತನಗೆ ಒಳ್ಳೆಯ ಉದ್ಯೋಗದಲ್ಲಿದ್ದು ತನ್ನ ತಂದೆ ತಾಯಿಯನ್ನು ಇಬ್ಬರನ್ನು ನೋಡ್ತಾ ಇಲ್ಲ, ಅಥವಾ ತಾಯಿಯಾಗಲಿ ತಾಯಿಯನ್ನು ನೋಡ್ತಾ ಇಲ್ಲ, ತನ್ನ ಖರ್ಚಿಗೆ ಕೊಡ್ತಾ ಇಲ್ಲ ಅನ್ನೋದನ್ನು ವ್ಯಾಖ್ಯಾನಿಸಿ, ತನ್ನ ಅರ್ಜಿಯಲ್ಲಿ ಫಿರ್ಯಾದಿಯಲ್ಲಿ ಏನೋ ವ್ಯಾಖ್ಯಾನಿಸಿ ಕೋರ್ಟಿಗೆ ಮನವರಿಕೆ ಮಾಡಿ ಅದರ ಬಗ್ಗೆ ಅಫಿಡವಿಟ್ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಮಕ್ಕಳ ವಿರುದ್ಧವಾಗಿಯೂ ಕೋರ್ಟ್ನಲ್ಲಿ ವ್ಯಾಜ್ಯ ಹೂಡಿ ಈ ಕಾಯ್ದೆ ಅಡಿಯಲ್ಲಿ ಅರ್ಜಿಯನ್ನು ಹಾಕಿ ಪರಿಹಾರವನ್ನು ಘೋಷಿಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಸಾಕಷ್ಟು ಕುತೂಹಲದ ಒಂದು ಕಾಯ್ದೆ ಬಗ್ಗೆ ಇವತ್ತು ಒಂದು ಇಣುಕು ನೋಟವನ್ನು ಸಲ್ಲಿಸುವಂಥ ಕಾರ್ಯಕ್ರಮ, ಜೊತೆಗೆ ಪರಿಹಾರವನ್ನು ಕೂಡ ಕೊಡುವಂಥ ಕಾರ್ಯಕ್ರಮ ಗಮನಿಸ್ತಾ ಇದ್ದೀರಿ. ಕಾರ್ಯಕ್ರಮವನ್ನು ಕಾನೂನು ಸ್ಪಂದನ ಮುಂದುವರಿತಾ ಇದೆ. ಒಂದು ಬ್ರೇಕ್ ಹೋಗ್ತೇವೆ. ಬ್ರೇಕ್ ನಂತರ ಸ್ನೇಹಿತರು ಫೋನ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದೇವೆ. ಖಂಡಿತ ಫೋನ್ ಮಾಡಿ. ವಿ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್. ಸ್ನೇಹಿತರೆ, ಕಾನೂನು ಸ್ಪಂದನ ಮುಂದುವರಿತಾ ಇದೆ. ಅತ್ಯಂತ ವಿಶೇಷವಾದ ಕಾರ್ಯಕ್ರಮ, ಕಾನೂನು ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ವಿಶೇಷವಾಗಿರ್ತಕ್ಕಂಥ ಉದ್ದೇಶದ ಕಾರ್ಯಕ್ರಮ ಸ್ಪಂದನ ವಾಹಿನಿ ಮೂಲಕ ಪ್ರಸಾರವಾಗ್ತಾ ಇದೆ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ನಮ್ಮ ಜೊತೆ ಎರಡು ವಿಶೇಷವಾಗಿರ್ತಕ್ಕಂಥ ಯುವ ನ್ಯಾಯವಾದಿ, ಸಾಕಷ್ಟು ಅನುಭವ ಜೋಡಿಸ್ಕೊಂಡವರು, ಕಾನೂನನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡವರು ಮತ್ತೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕುತೂಹಲದ ಪ್ರಶ್ನೆ ಮತ್ತೆ ಕೇಳ್ತಾ ಇದ್ದೇನೆ. ನಾನು ಮತ್ತೆ ಕೇಳ್ತೇನೆ ಈ ಪ್ರಶ್ನೆಯನ್ನು. ಒಬ್ಬಳು ಮಹಿಳೆ ತನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಆರೋಪ ಸಾಧ್ಯ ಇದೆಯಾ ಅಂತ ಹೇಳುವಂಥದ್ದು, ಆ ಪ್ರಶ್ನೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಖಂಡಿತವಾಗಿ ಸಹ ಸಾಧ್ಯ ಇದೆ. ಈ ಏನಿದೆ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005 ಏನಿದೆ, ಈ ಕಾಯ್ದೆಯ ಅಡಿಯಲ್ಲಿ ಅದರಲ್ಲಿ ಒಂದು ತಾಯಿ ಹೋಗಿ ಮಕ್ಕಳ ವಿರುದ್ಧ ಅರ್ಜಿ ಹಾಕಲಿಕ್ಕೆ ಬರುವುದಿಲ್ಲ. ಆದರೆ ಖಂಡಿತ ಈ ಏನಿದೆ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಅಂತ ಉಂಟು, ಅದರಲ್ಲಿ 125ನೇ ಕಲಂ ಪ್ರಕಾರ ಖಂಡಿತವಾಗಿ ಸಹ ಒಬ್ಬ ಮಹಿಳೆ ತನ್ನ ಗಂಡನ ವಿರುದ್ಧವಾಗಿ ಸಹ ಖಂಡಿತ ಜೀವನಾಂಶವನ್ನು ಕೇಳ್ಬೋದು. ಒಬ್ಬ ಮಗು ತಂದೆ ತಾಯಿಯ
ವಿರುದ್ಧ ಸಹ ಖಂಡಿತವಾಗಿ ಸಹ ಅವರು ನೋಡ್ಕೊಳ್ಳದಿದ್ದರೆ ಜೀವನಾಂಶವನ್ನು ಕೇಳ್ಬೋದು. ಇಲ್ಲ ವೃದ್ಧ ತಂದೆ ತಾಯಿಯರು ತನ್ನ ಮಕ್ಕಳು ಅವರಿಗೆ ಸಾಕಷ್ಟು ಒಂದು ಸವಲತ್ತುಗಳು ಇದ್ದು ಸಾಮರ್ಥ್ಯ ಇದ್ದು ತಮ್ಮನ್ನು ನೋಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಖಂಡಿತವಾಗಿ ಸಹ ನ್ಯಾಯಾಲಯದ ಮೊರೆ ಹೋಗ್ಬೋದು. ಫ್ಯಾಮಿಲಿ ಕೋರ್ಟ್ ಅಂತ ಇದೆ, ಆ ಫ್ಯಾಮಿಲಿ ಕೋರ್ಟ್ ಏನಿದೆ ಆ ಮ್ಯಾಜಿಸ್ಟ್ರೇಟ್ನ ಮುಂದೆ ಅರ್ಜಿ ಹಾಕಿ ಖಂಡಿತವಾಗಿ ಸಹ ಜೀವನಾಂಶವನ್ನು ಪಡ್ಕೊಳ್ಬೋದು. ಆದರೆ ಈ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪ್ರಾಪ್ತ ವಯಸ್ಕರು ಬರುವ ತನಕ ತಂದೆ ತಾಯಿ ವಿರುದ್ಧನೂ ಜೀವನಾಂಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ತಂದೆ ತಾಯಿ ಖಂಡಿತವಾಗಿ ಸಹ ನೋಡಿಕೊಳ್ಳೇಬೇಕು. ಹೆಣ್ಣು ಮಗಳು ತನ್ನ ವಿವಾಹ ಆಗುವ ತನಕ ಇಲ್ಲ ಪ್ರಾಪ್ತಳು ಆಗುವ ತನಕ ಅವಳು ಉದ್ಯೋಗ ಸಿಗುವ ತನಕ ಖಂಡಿತವಾಗಿ ಸಹ ಒಂದು ಅವಿವಾಹಿತ ಹುಡುಗಿ ತನ್ನ ತಂದೆ ತಾಯಿಯರಿಂದ ಜೀವನಾಂಶವನ್ನು ಪಡ್ಕೊಳ್ಬೋದು. ನ್ಯಾಯಾಲಯದ ಮುಂದೆ ಪಡ್ಕೊಳ್ಳೋ ಉದಾಹರಣೆಗಳಿದೆಯಾ? ಖಂಡಿತವಾಗಿ ಸಹ ಇದೆ. ವೃದ್ಧ ತಂದೆ ತಾಯಿಯರು ಪಡ್ಕೊಂಡಂಥ ಉದಾಹರಣೆ ತುಂಬ ಇದೆ. ನಿಮಗೆ ಇವಾಗ ಸಾಕಷ್ಟು ನಡೀತಾ ಇದೆ. ಅದು ತಂದೆ ತಾಯಿಯರು ವೃದ್ಧರಾದ ತಕ್ಷಣ ಮಕ್ಕಳು ಎಜುಕೇಟೆಡ್ ಆಗಿರ್ತಾರೆ, ಬೇರೆ ಬೇರೆ ನಗರಗಳಲ್ಲಿ ಹೋಗಿ ಫ್ಲ್ಯಾಟಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಹಳ್ಳಿಯಲ್ಲಿ ತಂದೆ ತಾಯಿ ಮಾತ್ರ ಜೀವನ ಮಾಡ್ತಾ ಇರ್ತಾರೆ. ಅವರಿಗೆ ಸಾಕಷ್ಟು ಸವಲತ್ತುಗಳು ಇರೋದಿಲ್ಲ. ಏನು ಅವರು ಕಳಿಸ್ಕೊಡ್ತಾರೆ ಅದರಲ್ಲಿ ಏನು ಹಣವನ್ನು ಅವರು ತಿಂಗಳು ಕಳಿಸ್ಕೊಡ್ತಾರೆ ಅದರಲ್ಲಿ ಜೀವನ ಮಾಡಬೇಕು. ವರ್ಷಕ್ಕೆ ಒಂದ್ಸಲಿ ಬಂದರು ಇಲ್ದಿದ್ರೆ ಬರದಿದ್ರು ಏನೂ ಮಾಡುವಂಗಿಲ್ಲ. ಅದಕ್ಕೋಸ್ಕರ ಈ ವೃದ್ಧ ತಂದೆ ತಾಯಿಯರಿಗೆ ಅವಕಾಶ ಏನೂ ಇಲ್ದಂಗಾಗುತ್ತೆ. ಅದಕ್ಕೋಸ್ಕರ ಅವರು ಖಂಡಿತವಾಗಿ ಸಹ ಮಕ್ಕಳ ವಿರುದ್ಧ ನ್ಯಾಯಾಲಯ ಮೊರೆ ಹೋಗ್ಬೋದು, ಫ್ಯಾಮಿಲಿ ಕೋರ್ಟಿಗೆ ಹೋಗಿ ಜೀವನಾಂಶವನ್ನು ಪಡ್ಕೊಳ್ಬೋದು. ಇಲ್ಲ ಅಂಗವಿಕಲ ಮಕ್ಕಳು ಖಂಡಿತವಾಗಿ ಸಹ ತಂದೆ ತಾಯಿಯಿಂದ ಜೀವನಾಂಶವನ್ನು ಪಡ್ಕೊಳ್ಬೋದು. ತುಂಬ ಅದ್ಭುತವಾದ ಸಂಗತಿಗಳನ್ನು ಹೇಳ್ತಾ ಇದ್ರಿ. ನಾನು ಮತ್ತೆ ಗಿರೀಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸೊ ವಿಚ್ಛೇದನಕ್ಕೆ ಹೋಗುವಂತಹ ಅಂಶಗಳು ಬೇಡ ನಮಗೆ. ಆದರೆ ಎಷ್ಟೋ ಜನ ಇವತ್ತು ಪ್ರತಿಪಾದನೆ ಮಾಡ್ತಾರೆ ಸ್ತ್ರೀ ಸ್ವಾತಂತ್ರ್ಯ ಪ್ರತೀಕ ಅದು ಅಂತ ಹೇಳಿ. ಯಾವುದೇ ಕುಟುಂಬ ಒಡಿಬೇಕು ಅಂತ ಸ್ಪಂದನ ವಾಹಿನಿ ಆಸೆ ಪಡೋದಿಲ್ಲ. ಆದರೆ ವಿಚ್ಛೇದನಕ್ಕೆ ಅರ್ಜಿ ಹಾಕುವಾಗ ಈ ಕಾಯ್ದೆಯಡಿಯಲ್ಲಿ ಪರಿಹಾರಗಳು ಸಿಗ್ತಾವ ಅಂತ ಹೇಳಿ. ವಿಚ್ಛೇದನಕ್ಕೆ ಈ ಕಾಯ್ದೆಯಡಿಯಲ್ಲಿ ಅರ್ಜಿ ಹಾಕಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಹಿಂದೂ ವಿವಾಹ ಕಾಯ್ದೆ ವಿಚ್ಛೇದನ ಕಾಯ್ದೆ ಅಂತ ಬೇರೆಯಾಗಿದೆ. 1955 ತನಕ ನಮ್ಮ ಹಿಂದೂ ಪದ್ಧತಿಯಲ್ಲಿ ಬಹುಪತ್ನಿತ್ವ ಅಸ್ತಿತ್ವದಲ್ಲಿತ್ತು. ಆ ಸಮಯದಲ್ಲಿ ಒಬ್ಬ ಗಂಡನಿಗೆ ತನ್ನ ಮೊದಲನೇ ಹೆಂಡತಿಯಿಂದ ಯಾವುದೇ ಅಥವಾ ಅಸಮಾಧಾನ ಆದಾಗ, ಯಾವುದೇ ರೀತಿಯ ಸಂತತಿ ಆಗದೇ ಇದ್ದಾಗ ಅವನು ಇನ್ನೊಂದು ಮದುವೆನಾಗುವಂಥ ಅವಕಾಶಗಳು ಇತ್ತು. ಅಥವಾ ಕಾರಣಗಳೇ ಬೇಕಂತಿಲ್ಲ, ಅವನಿಗೆ ಖುಷಿ ಬಂದಾಗ 1, 2, 3 ಅಥವಾ ಅನೇಕ ಮದುವೆಗಳನ್ನು ಆಗುವಂಥ ಸಂಪ್ರದಾಯ 1955ಕ್ಕಿಂತ ಮುಂಚೆ ಇತ್ತು. ನಮ್ಮ ಸ್ವಾತಂತ್ರ್ಯ ನಂತರದ ದಶಕದಲ್ಲಿ 1955-56ರಲ್ಲಿ ವಿಚ್ಛೇದನ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಅದರ ನಂತರ ಅದು ಅನೇಕ ಬಾರಿ ತಿದ್ದುಪಡಿಯನ್ನು ಮಾಡಲ್ಪಟ್ಟಿದೆ. ಅದರ ನಂತರ ಒಬ್ಬ ಹಿಂದೂ ಕಾಯ್ದೆಯಲ್ಲಿ ಒಂದು ಗಂಡು ಒಂದು ಹೆಣ್ಣು ಒಂದು ಸರಿ ಮದುವೆ ಆದರೆ ಅದು ವಿಚ್ಛೇದನ ಆಗುವ ತನಕ ಇನ್ನೊಂದು ಮದುವೆಯನ್ನು ಆಗಲಿಕ್ಕೆ ಅವಕಾಶ ಇಲ್ಲ. ಈ ರೀತಿ ವಿಚ್ಛೇದನವನ್ನು ಈ ಕಾಯ್ದೆಯಲ್ಲಿ ನೀವು ಕೇಳಿದ ಹಾಗೆ ಈ ಕಾಯ್ದೆಯಲ್ಲಿ ಪಡೆಯಬಹುದೇ ಅನ್ನುವಂಥ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡಿದಾಗ ಖಂಡಿತವಾಗಿ ಈ ಕಾಯ್ದೆ ಅಡಿಯಲ್ಲಿ ನಾವು ಪರಿಹಾರವನ್ನು ಪಡೆದುಕೊಳ್ಳಬಹುದು ವಿನಃ ವಿಚ್ಛೇದನವನ್ನು ಈ ಕಾಯ್ದೆ ಅಡಿಯಲ್ಲಿ ನಾವು ಪಡೆಯಲಿಕ್ಕೆ ಅವಕಾಶ ಇಲ್ಲ. ಹೌದು, ಕೌಟುಂಬಿಕ ಹಿಂಸೆ ಅಂತ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಕೌಟುಂಬಿಕ ಹಿಂಸೆ ಅಂತ ಹೇಳಿ. ಈಗ ಕೆಲಸ ಮಾಡುವಂಥ ಪ್ಲೇಸಲ್ಲಿ ಏನಾದರೂ ಹಿಂಸೆಗಳಾದರೆ ಅದು ಈ ವ್ಯಾಪ್ತಿಯಲ್ಲಿ ಬರ್ತದಾ? ವರ್ಕಿಂಗ್ ಮಾಡ್ತಾ ಇರ್ತಕ್ಕಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಂಗಸರಿಗೆ ಸಾಕಷ್ಟು ಕಡೆ ಹಿಂಸೆಗಳಾಗ್ತವೆ, ಈ ಕಾಯ್ದೆ ಅಡಿಯಲ್ಲಿ ಬರ್ತಾ ಅದು ಈ ಕಾಯ್ದೆ ಅಡಿಯಲ್ಲಿ ಕೆಲಸದ ಮಹಿಳೆ ಅಂತೇಳಿ ವಿಶೇಷವಾಗಿ ಎಲ್ಲಿಯೂ ವ್ಯಾಖ್ಯಾನಿಸಲಿಲ್ಲ. ಒಬ್ಬ ದುಡಿಯುವ ಮಹಿಳೆ ಅವಳಿಗೆ ಹಿಂಸೆಯಾದರೆ ಅದು ಇದರಲ್ಲಿ ಬರುವುದಿಲ್ಲ. ಯಾಕಂದರೆ ಈ ಕಾಯ್ದೆ ಸ್ಪೆಸಿಫಿಕ್ ಆಗಿ ನಿಖರವಾಗಿ ಹೇಳ್ತದೆ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಗಿ, ಕೌಟುಂಬಿಕ ಹಿಂಸೆಯಿಂದ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸುವ ಕಾಯ್ದೆ ಅಂತ. ಅಂದರೆ ಕೌಟುಂಬಿಕವಾಗಿ ಹಿಂಸೆ ನಡೆದಾಗ ಮಾತ್ರ. ಅದೇ ನೀವು ಹೇಳಿದಾಗೆ ಕೆಲಸದ ಜಾಗದಲ್ಲಿ ಅವರು ಏನು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅಂಥ ಜಾಗದಲ್ಲಿ ಖಂಡಿತವಾಗಿ ಸಹ ಪ್ರಕರಣಗಳು ತುಂಬ ಇದ್ದಾವೆ. ಲೈಂಗಿಕ ಕಿರುಕುಳ ಆಗಿರ್ಬೋದು, ದೈಹಿಕ ಕಿರುಕುಳ ಆಗಿರ್ಬೋದು, ತುಂಬ ಆಗ್ತದೆ. ಅಂದರೆ ಅವಳಿಗೆ ಬಡ್ತಿಗೋಸ್ಕರ ಅವಳ ಬಡ್ತಿಯ ವಿಷಯವನ್ನು ಮುಂದಿಟ್ಟುಕೊಂಡು ಅವರಿಗೆ ಹಿಂಸೆ ಮಾಡುವಂತಾಗಿರಲಿ, ಇಲ್ಲ ಕೆಲಸದ ಜಾಗದಲ್ಲಿ ಅಶ್ಲೀಲವಾದಂಥ ಫೋಟೋಗಳನ್ನು ಹಾಕುವುದು, ಅಲ್ಲಾದರೆ ಸಹ ಉದ್ಯೋಗಿಗಳಿಂದ ಆಗುವಂಥ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಆಗಿರ್ಬೋದು, ಅನಾವಶ್ಯಕ ಮುಟ್ಟುವಂತಹದ್ದು, ಇಲ್ಲ ಇದೇ ಥರದ ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು, ಇಂಥ ವಿಚಾರಗಳಲ್ಲಿ ದುಡಿಯುವ ಮಹಿಳೆಗೆ ಇದರ ಅಡಿಯಲ್ಲಿ ಇಲ್ಲದಿದ್ದರೂ ಖಂಡಿತವಾಗಿ ಸಹ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಸಲ್ಲಿಸಬಹುದು. ಇಲ್ಲ ಸಂರಕ್ಷಣಾಧಿಕಾರಿ ಏನಿದ್ದಾರೆ, ಮಹಿಳಾ ಸಂರಕ್ಷಣಾಧಿಕಾರಿಗಳು ಏನಿದ್ದಾರೆ, ಆ ಮಹಿಳೆಯ ಸಂರಕ್ಷಣೆಗೋಸ್ಕರ ಸರ್ಕಾರ ನಿಮಗೆ ನಿಗದಿಪಡಿಸಿದ ಅಧಿಕಾರಿಗಳೇನಿದ್ದಾರೆ ಅವರ ಹತ್ತಿರಕ್ಕೆ ಹೋಗಿ ಫಿರ್ಯಾದಿಯನ್ನು ಖಂಡಿತವಾಗಿ ಸಹ ಕೊಡ್ಬೋದು. ಕೊಟ್ಟರೆ ಅವಳಿಗೆ ರಕ್ಷಣೆ ಸಿಗ್ತದೆ. ಅದು ಖಾಸಗಿ ಉದ್ಯೋಗ ಆಗಿರ್ಬೋದು, ಇಲ್ಲ
ಗೌರ್ಮೆಂಟ್ ಉದ್ಯೋಗ ಆಗಿರ್ಬೋದು, ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಅದು ಪರ್ಮನೆಂಟ್ ಕೆಲಸ ಆಗಿರ್ಬೋದು, ಇಲ್ಲ ಗೌರವಧನವನ್ನು ಸ್ವೀಕರಿಸಿ ಒಂದು ಕೆಲಸ ಮಾಡ್ತಿದ್ರೂ ಸಹ ಖಂಡಿತ ಆ ಯಾರು ಕೆಲಸ ಕೊಡುವವರಿದ್ದಾರೆ, ಯಾರು ಯಜಮಾನರಿದ್ದಾರೆ ಕೆಲಸದಲ್ಲಿ, ಅವರ ವಿರುದ್ಧ, ಅಧಿಕಾರಿಗಳ ವಿರುದ್ಧವಾಗಿ ಖಂಡಿತವಾಗಿ ಸಹ ಇವರ ರಕ್ಷಣೆಯನ್ನು ಪಡೆದುಕೊಳ್ಳುವುದರ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡಿಸಬಹುದು. ಆ ಕೆಲಸವನ್ನು ಅವರನ್ನು ತೆಗೆದು ಹಾಕುವಂಗಿಲ್ಲ. ಈ ಕಾನೂನು ಅಡಿಯಲ್ಲಿ ಇಲ್ಲದಿದ್ದರೂ ಅವರಿಗೆ ಹಿಂಸೆಯಾದು ಅಂತೇಳಿ ಅವರೇನಾದರೂ ಫಿರ್ಯಾದಿ ಕೊಟ್ಟರೆ ಅವರಿಗೆ ಖಂಡಿತವಾಗಿ ಸಹ ರಕ್ಷಣೆ ಸಿಗ್ತದೆ. ಹೌದು, ನೀವು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿದಿರಿ. ಈ ಕೌಟುಂಬಿಕ ದೌರ್ಜನ್ಯದಿಂದ ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತಾದರೆ ಕುಟುಂಬದಿಂದ ಹೊರಗೆ ಬರೋರ ಒಂದು ಸೌಲಭ್ಯ ಇದೆಯಾ ಇದರಲ್ಲಿ ಅಂತ ಹೇಳಿ? ಖಂಡಿತವಾಗಿಯೂ ಇದೆ. ಈ ಕಾಯ್ದೆ ಪರ್ಟಿಕ್ಯುಲರ್ ಆಗಿ ಅದಕ್ಕಾಗಿ ಮಾಡಿರುವಂತಹದ್ದು. ಕೌಟುಂಬಿಕವಾಗಿ ದೌರ್ಜನ್ಯ ಯಾರು ಎಸಗಿರ್ತಾರೋ, ಯಾರ ಮೇಲೆ ಎಸಗಿರ್ತದೆಯೋ ಅಂಥವರು ಆ ಕುಟುಂಬದಿಂದ ಹೊರಬರುವಂತಹ ಅವಕಾಶ ಖಂಡಿತವಾಗಿಯೂ ಇದೆ. ಆ ಒಂದು ಮದುವೆಯಾದ ಹೆಣ್ಣು ಗಂಡನ ಮನೆಗೆ ಹೋಗಿ ಅವಳಿಗೆ ಕೌಟುಂಬಿಕವಾಗಿ ಗಂಡನ ಮನೆಯವರ ಕಡೆಯಿಂದ ಯಾವುದೇ ರೀತಿಯ ದೌರ್ಜನ್ಯ ಆದ ಪಕ್ಷದಲ್ಲಿ ಅವಳು ತನ್ನ ತವರು ಮನೆಗೆ ಬರುವಂಥದ್ದು ಅಥವಾ ಬೇರೆ ಮನೆಯಲ್ಲಿ ಇದ್ದುಕೊಂಡು ವಾಸ ಮಾಡುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಅದೇ ರೀತಿ ಈ ಪ್ರತ್ಯೇಕವಾಗಿ ಇಂತಹ ದೌರ್ಜನ್ಯಗಳು ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಇದರ ನಾವು ಮಿಸ್ಯೂಸ್ ಏನು ಹೇಳ್ತೇವೆ ಅದು ಜಾಸ್ತಿಯಾಗಿ ಆಗ್ತವೆ. ಕೆಲವೊಂದು 25% ಅವರು ದೂರಿನ ಅಂಶ ಸತ್ಯ ಇದ್ದರೆ 75% ಅದರ ದೂರಿನ ಅಂಶ ಸುಳ್ಳಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಳ್ಳುವಂತೆ ಈ ಬೆಂಗಳೂರು ಅಂತ ತಗೊಳ್ಬೇಕಂದ್ರೆ ನಮ್ಮದೇ ಲೋಕಲ್ ಏರಿಯಾಗಳನ್ನು ತಗೊಂಡಾಗಲೂ ಅಡ್ಜಸ್ಟ್ಮೆಂಟ್ಗಳು ಈ ವಿಷಯದಲ್ಲಿ ಕಡಿಮೆ ಬರ್ತವೆ. ಸಣ್ಣ ಸಣ್ಣ ವಿಷಯಕ್ಕೂ ಅವರಿಗೆ ದೌರ್ಜನ್ಯದಂತಲೇ ಕಾಣ್ತವೆ. ಅದೇ ನಾವು ಹಿಂದಿನ ಕಾಲಕ್ಕೆ ಹೋದಾಗ ಈಗ ನಾವು ಏನು ಕನ್ಸಿಡರ್ ಮಾಡ್ತೇವೆ ದೌರ್ಜನ್ಯ ಅಂತ, ಅದೆಲ್ಲ ದೌರ್ಜನ್ಯ ಆಗಿರಲಿಲ್ಲ. ಈಗ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ದೌರ್ಜನ್ಯ ಅಂತಲೇ ಇದರಲ್ಲಿ ನಾವು ಕಂಡುಕೊಳ್ಬಹುದು. ಅದು ಕೆಲವು ದೌರ್ಜನ್ಯಗಳನ್ನು ಪಟ್ಟಿ ಮಾಡ್ಕೋಬೋದು ಅಂತ ನನ್ನ ಕುತೂಹಲಕ್ಕೋಸ್ಕರ. ಯಾವುದೆಲ್ಲ ದೌರ್ಜನ್ಯ ಅಂತ ಕಾನೂನು ವ್ಯಾಖ್ಯಾನಿಸ್ತದೆ ನಿಮ್ಮ ಪ್ರಕಾರ? ಸೊ ಮಾನಸಿಕ ಹಿಂಸೆ, ಆರ್ಥಿಕ ಹಿಂಸೆ ಅಂತ ನೀವು ಹೇಳಿದಿರಿ, ದೈಹಿಕ ಹಿಂಸೆ ಅಂತ ಹೇಳಿದಿರಿ. ಸೊ ಇತ್ತೀಚೆಗೆ ಏನಾದರೂ ಹೊಸತೆ ಆಡಾಗಿದೆ ಅದಕ್ಕೆ ಅಂತ ಹೇಳಿ? ಪ್ರತ್ಯೇಕವಾಗಿ ಕಾನೂನಿನಲ್ಲಿ ಅದಕ್ಕೆ ಆ್ಯಡ್ ಮಾಡಿರುವಂಥದ್ದಿಲ್ಲ. ಬಟ್ ಕಾನೂನು ನಾವು ಯಾವುದೆಲ್ಲ ಪರಿಗಣಿಸಬಹುದು, ಈಗ ನ್ಯಾಯಾಲಯ, ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಕೇಸುಗಳಲ್ಲಿ, ಪ್ರಕರಣಗಳಲ್ಲಿ ಯಾವುದನ್ನು ಒಂದು ದೌರ್ಜನ್ಯ ಅಂತ ಅದರಲ್ಲೂ ಕನ್ಸಿಡರ್ ಮಾಡ್ತದೆ. ಕೋರ್ಟ್ ಅದನ್ನು ಆ ಜಡ್ಜ್ಮೆಂಟಲ್ಲಿ ಪಾಸ್ ಮಾಡ್ತದೆ. ಉದಾಹರಣೆಗೆ ಹೆಂಡತಿಯೇ ಗಂಡ ವಿಚ್ಛೇದನ ಪಡೆಯುವಾಗ ಗಂಡನ ತಂದೆ ತಾಯಿಯನ್ನು ನೋಡಿಲ್ಲ, ಆ ಕಾರಣದಿಂದಲೂ ಒಂದು ವಿಚ್ಛೇದನವನ್ನು ಪಡೆಯಬಹುದು. ಅಲ್ಲಿ ಗಂಡನ ಕಡೆ ಆದಂತಹ ಒಂದು ದೌರ್ಜನ್ಯ ಅದು ಈ ವಿಷಯದಲ್ಲಿ ಬರೋದಿಲ್ಲ. ಹೆಂಡತಿ ಸಂತ್ರಸ್ತೆ ಮಹಿಳೆ ಯಾವ ರೀತಿ ದೌರ್ಜನ್ಯವನ್ನು ಆಗ್ತದೆ ಅಂತ ಹೇಳಿದರೆ, ಮೊಬೈಲ್ ವಿಷಯದಲ್ಲಾಗಿರ್ಬೋದು, ಮೊಬೈಲ್ನಲ್ಲಿ ಅವಳಿಗೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಕೊಡದೇ ಇರುವಂಥದ್ದು, ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಇಲ್ಲಿ ಪರಿಗಣಿಸಿ ದೌರ್ಜನ್ಯ ಅಂತಲೇ ಅದನ್ನು ನಾವು ವ್ಯಾಖ್ಯಾನಿಸಬಹುದೇ. ಹೌದು, ಗಂಡನ ಮನೆಯವರಿಂದ ದೌರ್ಜನ್ಯ ನಡೀತಾ ಇದ್ದರೆ, ಹಿಂಸೆ ನಡೀತಾ ಇದ್ದರೆ ಯಾವ ರೀತಿ ರಕ್ಷಣೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ? ಆರ್ಥಿಕ ಲಾಭವನ್ನು ಬಿಟ್ಟು ನಾನು ಕೇಳ್ತಾ ಇದ್ದೇನೆ, ಯಾವ ರೀತಿ ರಕ್ಷಣೆಯನ್ನು ಕಾನೂನು ಕೊಡುತ್ತೆ ಅವಳಿಗೆ? ಅಂದರೆ ಈಗ ನಿಮ್ಮ ಈ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದಾಗೆ ಕೌಟುಂಬಿಕ ಒಂದು ಚೌಕಟ್ಟಿನಿಂದ ಹೊರಗೆ ಬಂದು ವಾಸಿಸಲಿಕ್ಕೆ ಅವಳಿಗೆ ಅವಕಾಶ ಇದೆ. ಆದರೆ ಒಂದು ವಿವಾಹಿತ ಮಹಿಳೆ ತನಗೆ ದೌರ್ಜನ್ಯ ಆಗ್ತಾ ಇದೆ, ಅಲ್ಲಿ ಹಿಂಸೆ ಆಗ್ತಾ ಇದೆ ಅಂತ ತಿಳಿದುಕೊಂಡು ಆ ಮನೆಯಿಂದ ಹೊರಗೆ ಬಂದು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದರೆ, ಆ ಹಿಂಸೆಯ ವಿಚಾರವನ್ನು ಯಾರಿಗೂ ತಿಳಿಸದೇ ಇದ್ದರೆ, ಫಿರ್ಯಾದಿಯನ್ನು ಕೊಡದೇ ಇದ್ದರೆ, ತನ್ನ ಮನೆಯವರಿಗೂ ತಿಳಿಸದಿದ್ದರೆ, ಇಲ್ಲದಿದ್ದರೆ ಮನೆಯವರಿಗೆ ತಿಳಿಸಿಯೂ ಸಹ ಮನೆಯವರು ಯಾವುದೇ ಒಂದು ಅದಕ್ಕೆ ಪ್ರತಿಕ್ರಿಯಿಸದಿದ್ದರೆ, ಒಂದು ಪ್ರತ್ಯೇಕವಾಗಿ ತಾನು ಜೀವನ ನಡೆಸ್ಕೊಂಡು ಬರ್ತಾ ಇದ್ದರೆ ಇದು ಏನಾಗುತ್ತೆ, ಎದುರುದಾರರಿಗೆ ಅವಕಾಶ ಸಿಗ್ತದೆ. ಅಂದರೆ ಹಿಂದೂ ವಿವಾಹ ಕಾಯ್ದೆಯ ಅಡಿಯಲ್ಲಿ ವೈವಾಹಿಕ ಒಂದು ಸಂಬಂಧವನ್ನು ಪುನರ್ಸ್ಥಾಪಿಸಲಿಕ್ಕೆ ಅವಕಾಶ ಗಂಡನ ಕಡೆ ಇರ್ತದೆ. ಅಂದರೆ ಗಂಡ ನ್ಯಾಯಾಲಯಕ್ಕೆ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ತಾರೆ. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ನನ್ನ ಹೆಂಡತಿ ನನ್ನ ಜೊತೆ ವಾಸವಾಗ್ತಿಲ್ಲ, ಅವಳನ್ನು ಬರಮಾಡಿಕೊಳ್ಳುವಂತೆ ಅರ್ಜಿಯನ್ನು ಖಂಡಿತವಾಗಿ ಸಹ ಹಾಕಬಹುದು. ಆದರೆ ಅದಕ್ಕೋಸ್ಕರ ಈ ಕಾನೂನಿನಡಿಯಲ್ಲಿ ರಕ್ಷಣೆ ಯಾವ ಥರ ಅಂತಂದರೆ, ಅವಳಿಗೆ ದೌರ್ಜನ್ಯ ಆಗ್ತಿದೆ ಅಂತ ಆದರೆ, ಹಿಂಸೆ ಆಗ್ತಿದೆ ಅಂತ ಆದರೆ ಮೊದಲು ಅವಳು ಗಮನಕ್ಕೆ ತರಲೇಬೇಕು. ಗಮನಕ್ಕೆ ತಂದು ಅದರ ವಿರುದ್ಧ ಅವಳು ಆ್ಯಕ್ಷನ್ ತಗೊಳ್ಳೇಬೇಕು. ಇಲ್ದಿದ್ರೆ ಏನಾಗುತ್ತೆ ಅಂದರೆ ಇವರದೇ ತಪ್ಪಾಗ್ತದೆ. ಮಿಯರ್ ಸೈಲೆನ್ಸ್ ಅಂದರೆ ಸುಮ್ಮನೆ ಇದ್ದು ಬಿಟ್ಟರೆ ಇವರು ಅದನ್ನು ಒಪ್ಕೊಂಡಾಗ ಆಗ್ತದೆ ಮತ್ತು ಮರುಕಳಿಸುವಂಥ ಒಂದು ಇದಿದೆ. ಆದರೆ ಈಗ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಹೊರಗಡೆ ಬಂದು ಗಂಡ ಸುಧಾರಿಸ್ತಾನ, ಗಂಡನ ಮನೆಯವರು ಸುಧಾರಿಸ್ತಾರ ನೋಡುವ ಅಂತೇಳಿ ಸ್ವಲ್ಪ ಸಮಯ ಕಾಯುವಂಥ ಒಂದು ಅವಕಾಶವೂ ಇದೆ. ಆ ರೀತಿ ಕಾಯ್ದು ಅವರು ಮನೆಯಿಂದ ಹೊರಗೆ ಬಂದು ಸೆಪರೇಟಾಗಿ ವಾಸ್ತವ್ಯವನ್ನು ಮಾಡ್ಬೋದು. ಅಲ್ಲದೆ ಆರ್ಥಿಕವಾಗಿ ಅಲ್ಲದೆ ಬೇರೆ ಏನೊಂದಂದರೆ ಅವರಿಗೆ ಆರ್ಥಿಕವಾಗಿಯೇ ಬೇಕಾಗಿರೋದು.
ಈಗ ಮಕ್ಕಳು ಇದ್ದರೆ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ ಮಕ್ಕಳಿಗೂ ಹಿಂಸೆ ಆಗ್ತಿದೆ ಅಂತಾದರೆ ಆ ತಾಯಿ ಮಗುವನ್ನು ಕರ್ಕೊಂಡು ಮನೆಯಿಂದ ಹೊರಗೆ ಬಂದು ಬೇರೆ ಕಡೆ ಹೋಗಿ ವಾಸ ಮಾಡ್ಬೋದು. ಆದರೆ ಅಲ್ಲಿ ಸಹ ಹಿಂಸೆಯನ್ನು ಕೊಡಲಿಕ್ಕೆ ಶುರು ಮಾಡಿದರೆ ಮಾತ್ರ ಅವರು ಖಂಡಿತವಾಗಿ ಸಹ ನ್ಯಾಯಾಲಯದ ಮೊರೆ ಹೋಗಲೇಬೇಕಾಗ್ತದೆ, ಇಲ್ಲ ಫಿರ್ಯಾದಿಯನ್ನು ಕೊಡಲೇಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಮಹಿಳೆಗೆ ಜೀವನೋಪಾಯಕ್ಕೆ ಜೀವನಾಂಶ ಬೇಕೇ ಬೇಕು. ಅವಳಿಗೆ ಸಾಕಷ್ಟು ಅವಳು ಉದ್ಯೋಗವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಸಹ ಹೊರಗಡೆ ಬಂದು ಒಂದು ಪ್ರತ್ಯೇಕವಾಗಿ ವಾಸ್ತವ್ಯವನ್ನು ಮಾಡಿಕೊಳ್ಬಹುದು. ಅಂಥ ಸಂದರ್ಭದಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳೋ, ಆರ್ಥಿಕವಾಗಿ ಇಲ್ಲದಿದ್ದರೂ ಪೊಲೀಸರಿಂದ ಇಲ್ಲ ಕಾನೂನು ರೀತಿಯಿಂದ ರಕ್ಷಣೆಯನ್ನು ಪಡ್ಕೊಳ್ಬೋದು. ಆರ್ಥಿಕ ಅಂದರೆ ಕೇಳಲೇಬೇಕು ಅಂತೇನಿಲ್ಲ. ಈಗ ನ್ಯಾಯಾಲಯಕ್ಕೆ ಗಂಡನಿಂದ ನನಗೆ ಹಿಂಸೆ ಆಗ್ತಿದೆ, ಗಂಡನ ಮನೆಯವರಿಂದ ನನಗೆ ಹಿಂಸೆ ಆಗ್ತಾ ಇದೆ, ಕೌಟುಂಬಿಕ ದರ್ಜನೆ ಆಗ್ತಾ ಇದೆ ಅಂತೇಳಿ ನ್ಯಾಯಾಲಯಕ್ಕೆ ಏನು ಫಿರ್ಯಾದಿ ಸಲ್ಲಿಸ್ತೀರಿ, ಆಗ ಜೀವನಾಂಶ ಕೇಳಲೇಬೇಕು ಅಂತ ಇಲ್ಲ. ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ರು ಖಂಡಿತ ಸಾಕಾಗ್ತದೆ. ಈ ತಾಲೂಕು ಸಂರಕ್ಷಣಾಧಿಕಾರಿ ಅಂತ ನೀವು ಹೇಳಿದ್ರಿ, ಅಥವಾ ಜಿಲ್ಲಾ ಸಂರಕ್ಷಣಾಧಿಕಾರಿಯವರು, ಈ ವಿಚಾರಣೆಗಳು ಹೇಗಿರ್ತವೆ? ಸೊ ಸಾಮಾನ್ಯವಾಗಿ ಕೋರ್ಟಲ್ಲಿ ಆಗುವಾಗ ವಿಚಾರಣೆಗಳಾಗ್ತಾವ ಅಥವಾ ಪ್ರತ್ಯೇಕವಾಗಿ ಖಾಸಗಿಯಾಗಿ ವಿಚಾರಣೆಗಳಾಗ್ತಾವ? ಇಲ್ಲಿ ಮುಖ್ಯವಾಗಿ ನೀವು ಅದನ್ನು ಗಮನಿಸ್ಕೊಂಡಿದ್ದೀರಿ ತಸ್ವೀರ್ಗಳನ್ನ? ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಅಂತ ಇದೆ. ಸಂತ್ರಸ್ತೆ ಮಹಿಳೆ ಅಂತಹ ಒಂದು ಇಲಾಖೆಗೆ ಹೋಗಿ ತನ್ನ ದೂರನ್ನು ಕೊಟ್ಟಲ್ಲಿ ಎದುರುದಾರರಿಗೆ ನೋಟಿಸನ್ನು ಜಾರಿ ಮಾಡ್ತಾರೆ. ತನ್ನ ಗಂಡ ಆಗಿರ್ಬೋದು ಅಥವಾ ಗಂಡನ ಮನೆಯವರು ಇರ್ಬೋದು, ಎಲ್ಲರಿಗೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಆ ನೋಟಿಸ್ ತಲುಪಿದ ಕೂಡಲೇ ಅವರು ಆ ಇಲಾಖೆಗೆ ಬಂದು, ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಏನಿದೆ ಆ ಇಲಾಖೆಗೆ ಬಂದು ಅಲ್ಲಿ ಸಂಧಾನಾಧಿಕಾರಿ ಅಂತ ಒಬ್ಬರು ಇರ್ತಾರೆ. ಅವರು ಅಲ್ಲಿಗೆ ಬಂದು ಅವರು ಎರಡೂ ಕಡೆಯ ಏನು ಚರ್ಚೆಗಳನ್ನು ಆಲಿಸ್ತಾರೆ. ಯಾವ ರೀತಿ ದೂರು ಮತ್ತು ಪ್ರತಿದೂರು, ಆರೋಪ ಪ್ರತ್ಯಾರೋಪ ಅಂತ ನಾವು ಏನು ಹೇಳ್ತೇವೆ, ಎರಡೂ ಕಡೆಯಿಂದ ಕೇಳ್ತಾರೆ. ಯಾವ ರೀತಿ ಅವರನ್ನು ಕೌನ್ಸಿಲಿಂಗ್ ಮೂಲಕ ಅವರನ್ನು ರಾಜಿ ಮಾಡ್ಕೊಳ್ಬೋದು ಅಂತ ಪ್ರಯತ್ನಿಸ್ತಾರೆ. ಅದನ್ನೆಲ್ಲ ಮಾಡಿ ಮೊದಲಿಗೆ ಅಲ್ಲಿ ಎರಡೂ ಕಡೆಯ ಸಾಕ್ಷ್ಯಾಧಾರಗಳನ್ನು ಕೂಲಂಕುಷವಾಗಿ ಗಮನಿಸ್ತಾರೆ. ಎರಡೂ ಕಡೆಯ ಸಾಕ್ಷ್ಯಾಧಾರಗಳನ್ನು ಕೂಲಂಕುಷವಾಗಿ ಗಮನಿಸಿದ ನಂತರ ಯಾರು ತಪ್ಪು ಯಾರು ಸರಿ ಅಂತ ಒಂದು ಸಾಮಾನ್ಯವಾಗಿ ಎಲ್ರಿಗೂ ಅದು ಜ್ಞಾನಕ್ಕೆ ಬರುವಂತಹ ವಿಷಯ. ಅಲ್ಲಿ ಬೇಕಾದಾಗ ಅವರು ಕೂಡ ಒಂದು ಆದೇಶವನ್ನು ಹೊರಡಿಸ್ಬೋದು. ಅಲ್ಲಿ ಪ್ರಮುಖವಾಗಿ ಎದುರಲ್ಲಿ ಯಾರೇ ಇದು ವಕೀಲರ ಮೂಲಕ ಅಲ್ಲಿ ಹೋಗಬೇಕಂತೇನಿಲ್ಲ. ಅವರು ಪರ್ಟಿಕ್ಯುಲರ್ ಆಗಿ ಅವರ ಸ್ವಂತಿಕೆಯಾಗಿ ಅವರಾಗಿ ಹೋಗ್ಬೋದು. ಅಲ್ಲಿ ಅವರ ಏನಿದೆ, ಅವರ ಆರೋಪ ಏನಿದೆ, ಪ್ರತ್ಯಾರೋಪ ಏನಿದೆ, ಅಲ್ಲಿ ಯಾರಾದರೂ ದಾಖಲೆಗಳಿದ್ದರೆ ಅದನ್ನು ಕೂಡ ಅಲ್ಲಿ ಸಲ್ಲಿಸ್ಬೋದು. ಅವರ ಮುಖಾಂತರ ಅವರ ಸಾಕ್ಷ್ಯಾಧಾರಗಳನ್ನು ಆಧಾರದ ಮೇಲೆ ಯಾರ ಪರವಾಗಿ ಆದೇಶವನ್ನು ಹೊರಡಿಸಬೇಕು ಅಂತ ಆ ಇಲಾಖೆ ತನ್ನ ಆದೇಶವನ್ನು ಹೊರಡಿಸ್ತದೆ. ಹೌದು, ಸಂಧಾನಾಧಿಕಾರಿ ಕೂಡ ಇತ್ಯರ್ಥ ಮಾಡಲಿಕ್ಕಾಗದೆ ಹೋದರೆ ಸ್ನೇಹಿತರೆ ಮುಂದಕ್ಕೆ ಏನಾಗ್ತದೆ ಕುತೂಹಲ ನಂಗೆ ಇನ್ನೂ ಬಾಕಿ ಇರತಕ್ಕಂಥದ್ದು. ವಿ ಟೇಕ್ ವೆರಿ ಸ್ಮಾಲ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಸ್ನೇಹಿತರೆ, ಕಾನೂನು ಸ್ಪಂದನ ಮತ್ತೆ ಮುಂದುವರಿತಾ ಇದೆ. ಕಾನೂನು ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ವಿಶೇಷ ಆಶ್ರಯದ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಇಬ್ಬರು ಯುವ ನ್ಯಾಯವಾದಿ ಜೊತೆ ಮತ್ತೆ ಮಾತಾಡುವಂಥ ಅವಕಾಶ ನಮ್ಗೆ ಸಿಕ್ಕಿರ್ತಕ್ಕಂಥ ಇಬ್ಬರನ್ನು ಕೂಡ ಮತ್ತೆ ಕಾರ್ಯಕ್ರಮ ನಾನು ಸ್ವಾಗತ ಮಾಡ್ತೇನೆ. ಸೊ ವಿಚಾರಣೆ ಹಂತಗಳನ್ನು ಆರಂಭ ಮಾಡಿದ್ದೇವೆ. ಸಂಧಾನಕಾರರ ಮೂಲಕ ಮಹಿಳೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಮಾಡಿದ ಪ್ರಯತ್ನಗಳು ಅಲ್ಲಿ ಕೂಡ ಇತ್ಯರ್ಥವಾಗದೆ ಹೋದರೆ ಮುಂದಕ್ಕೆ ಹೇಗೆ ಅಂತ ಹೇಳಿ, ಮುಂದಕ್ಕೆ ಫಿರ್ಯಾದಿದಾರರು ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಆಗದೆ ಹೋದ ಪಕ್ಷದಲ್ಲಿ ಇವಾಗ ನನ್ನ ಸ್ನೇಹಿತರು ಹೇಳಿದಾಗೆ ಏನು ಸಂರಕ್ಷಣಾಧಿಕಾರಿ ಏನಿದ್ದಾರೆ ಅವರು ಖಂಡಿತವಾಗಿ ಸಹ ಇಬ್ಬರನ್ನು ಕರೆಸಿ ಡಿಟೇಲ್ ಆದ ವರದಿ ಏನಿದೆ ಆ ರಿಪೋರ್ಟನ್ನು ಅವರು ಮ್ಯಾಜಿಸ್ಟ್ರೇಟಿಗೆ ಸಲ್ಲಿಸಬೇಕಾಗ್ತದೆ. ಇಲ್ಲ ಕೂಡಲೇ ಅವರು ಏನು ಎದುರುದಾರರು ಬರಲಿಕ್ಕೆ ಒಪ್ಪಲಿಲ್ಲ ಅಂದರೆ, ಸಂಧಾನಕ್ಕೆ ಬಂದೇ ಇಲ್ಲ ಅಂತಂದರೆ ಕೂಡಲೇ ಆ ಸಂರಕ್ಷಣಾಧಿಕಾರಿಯವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಯಾಕಂದರೆ ನಾನು ಆವಾಗಲೇ ಇದಕ್ಕಿಂತ ಮುಂಚೆ ಹೇಳಿದೆ, ಸಂರಕ್ಷಣಾಧಿಕಾರಿಯೂ ಫಿರ್ಯಾದಿಯನ್ನು ಕೊಡ್ಬೋದು, ಅವರ ಮುಖಾಂತರನೂ ಫಿರ್ಯಾದಿಯನ್ನು ಸಲ್ಲಿಸ್ಬೋದು, ಇಲ್ಲ ಸಂತ್ರಸ್ತ ಮಹಿಳೆಯೂ ಸಲ್ಲಿಸ್ಬೋದು, ಇಲ್ಲ ಅವರ ಮನೆಯವರು ಸಲ್ಲಿಸ್ಬೋದು. ಆ ರೀತಿ ಪ್ರಕಾರ ಆ ಸಂರಕ್ಷಣಾಧಿಕಾರಿಯೂ ಫಿರ್ಯಾದಿಯನ್ನು ಸಲ್ಲಿಸ್ಬೋದು. ನ್ಯಾಯಾಲಯ ಕೂಡಲೇ ಆದೇಶವನ್ನು ಮಾಡ್ತದೆ. ಸೂಕ್ತ ತನಿಖೆಯನ್ನು ನಡೆಸಲಿಕ್ಕೆ ಎದುರುದಾರನಿಗೆ ನೋಟಿಸ್ ಮಾಡಲಿಕ್ಕಾಗಲಿ, ಅವರು ಬರದೇ ಇದ್ದರೆ ವಾರಂಟ್ ಮಾಡುವಂತಾಗಲಿ, ಬಾಕಿ ಎಲ್ಲ ಏನಿದೆ ಇದರಲ್ಲಿ, ಬಾಕಿ ಎಲ್ಲ ನಮ್ಮದು ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿದೆ ಆ ಪ್ರೊಸೀಜರ್ ಕೋಡ್ ಪ್ರಕಾರನೇ ತನಿಖೆಗಳು ನಡೀತಾ ಹೋಗ್ತವೆ, ಸಾಕ್ಷ್ಯಾಧಾರಗಳು ಸಿಗ್ತಾ ಹೋಗ್ತದೆ. ಅದನ್ನು ಪ್ರೂವ್ ಮಾಡುವಂತಹ ಒಂದು ಜವಾಬ್ದಾರಿ ಸಹ ಎದುರುದಾರನಿಗಿರ್ತದೆ. ಆ ಪ್ರಕಾರ ಮುಂದುವರಿತಾ ಹೋಗ್ತದೆ ತನಿಖೆ. ಹೌದು, ಸಂಧಾನಕ್ಕಾಗಲಿ ಅಥವಾ ವಿಚಾರಣೆಗೋಸ್ಕರ ಆಗಲಿ ಗಂಡಂದಿರು ಬಾರದೇ ಹೋದಾಗ ಅಥವಾ ಮನೆಯವರು ಬಾರದೇ ಹೋದಾಗ ಅವ್ರನ್ನ ಅರೆಸ್ಟ್ ಮಾಡುವಂಥ ಅಧಿಕಾರ ಪ್ರಾಧಿಕಾರಕ್ಕಿದೆಯಾ, ಕಾನೂನು ಪ್ರಾಧಿಕಾರಕ್ಕಿದೆಯಾ? ಅರೆಸ್ಟ್ ಮಾಡುವ ಅಧಿಕಾರ ಪೊಲೀಸರ ಮುಖಾಂತರ ವಾರಂಟ್ ಹೊರಡಿಸಿ, ಪೊಲೀಸ್ ಸ್ಟೇಷನ್ಗೆ ಅವರಿಗೆ ವಾರಂಟ್ ಹೊರಡಿಸಿ
ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಅಧಿಕಾರ ಈ ಪ್ರಾಧಿಕಾರಕ್ಕೂ ಇದೆ, ನ್ಯಾಯಾಲಯಕ್ಕೂ ಇದೆ. ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ, ಪರಿಹಾರ ತಗೊಂಡು ಹೊರ ಬಂದಿರತಕ್ಕಂಥ ಈಗ ಹೊರ ಬಂದಿರತಕ್ಕಂಥ ಮಹಿಳೆಗೆ ಮತ್ತೆ ಹಿಂಸೆಗಳು ಕಂಟಿನ್ಯೂ ಆದರೆ ಆಕೆ ಪರಿಹಾರ ತಗೋಬೋದಾ, ರಕ್ಷಣೆ ಪಡ್ಕೋಬೋದಾ, ಅಥವಾ ಪೊಲೀಸ್ ರಕ್ಷಣೆ ಕೂಡ ಸಿಗ್ಬೋದಾ ಅವಳಿಗೆ? ಖಂಡಿತವಾಗಿ ಸಹ ಸಿಗ್ಬೋದು. ಅಂದರೆ ಎದುರುದಾರನಿಗೆ ಇಂತಿಷ್ಟು ಒಂದು ಏನಿದೆ ಹಣ, ಆರ್ಥಿಕ ಸಹಾಯ, ಜೀವನಾಂಶಕ್ಕೋಸ್ಕರ ಇಂತಿಷ್ಟು ಹಣವನ್ನು ಕೊಡಬೇಕು ಅಂತೇಳಿ ನ್ಯಾಯಾಧೀಶರು ಖಂಡಿತವಾಗಿ ಸಹ ಆದೇಶವನ್ನು ಮಾಡ್ತಾರೆ. ಅದು ಅವರ ಆದಾಯದ ಮೇಲೆ ನಿರ್ಧರಿತ ಆಗ್ತದೆ. ಒಂದು ವೇಳೆ ಅದನ್ನು ಕೊಡಲಿಕ್ಕೆ ತಪ್ಪಿದಲ್ಲಿ, ಅದನ್ನು ಪ್ರತಿ ತಿಂಗಳು ಕೊಡಬೇಕು ಅಂತಾದರೆ ತಿಂಗಳು ಕೊಡಲಿಲ್ಲ ಅಂದರೆ ಕೂಡಲೇ ನ್ಯಾಯಾಧೀಶರು ವಾರಂಟನ್ನು ಹೊರಡಿಸಬಹುದು. ವಾರಂಟನ್ನು ಹೊರಡಿಸಿ ಅವರನ್ನು ನ್ಯಾಯಾಲಯಕ್ಕೆ ಬರುವಂತೆ ಮಾಡ್ಬೋದು. ಅವರಿಂದ ಆ ಜೀವನಾಂಶವನ್ನು ಪಡೆದು ಅವರಿಗೆ ಕೊಡ್ಬೋದು. ಅದಲ್ಲದೆ ಮತ್ತೂ ಸಹ ಮುಂದುವರಿತ ಹಿಂಸೆಗಳು ಆಗ್ತು ಅಂತಾದರೆ ಖಂಡಿತ ಮ್ಯಾಜಿಸ್ಟ್ರೇಟ್ರಿಗೆ ಅರ್ಜಿ ಹಾಕಿ ಅವರಿಗೆ ಪೊಲೀಸರಿಂದ ರಕ್ಷಣೆಯನ್ನು ಸಹ ಖಂಡಿತವಾಗಿ ಸಹ ಪಡೆದುಕೊಳ್ಬೋದು. ಇಲ್ಲ ಆರೋಪಿತರು ಅವರು ಏನು ಎದುರುದಾರರಿದ್ದಾರೆ ಅವರು ಇನ್ನೂ ಹಿಂಸೆಯನ್ನು ಮಾಡ್ತಾ ಇದ್ದಾರೆ ಅಂತ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದರೆ ಅವರನ್ನು ದಸ್ತಗಿರಿ ಮಾಡಿ ಅರೆಸ್ಟು, ನ್ಯಾಯಾಂಗ ಬಂಧನದಲ್ಲಿ ಸಹ ಇರುವಂತಹ ಒಂದು ಅಧಿಕಾರ ಖಂಡಿತವಾಗಿ ಸಹ ಮ್ಯಾಜಿಸ್ಟ್ರೇಟಿಗಿದೆ. ಯಾಕಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಒಂದು ನ್ಯಾಯಾಧೀಶರೇನು ಆದೇಶ ಮಾಡ್ತಾರೆ, ಆ ಆದೇಶದ ವಿರುದ್ಧ ನಡೆದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಆದೇಶದ ವಿರುದ್ಧ ಹೋದರೆ ಖಂಡಿತವಾಗಿ ಸಹ ಅದಕ್ಕೆ ಕಾನೂನು ರೀತಿಯಲ್ಲಿ ಅವರಿಗೆ ಏನು ವ್ಯವಸ್ಥೆಗಳಿದ್ದಾವೆ, ವಾರಂಟ್ ಕಳಿಸಿ ಅರೆಸ್ಟ್ ಮಾಡುವಂಥದ್ದು ವ್ಯವಸ್ಥೆಗಳಿದ್ದಾವೆ, ಅದನ್ನು ಮಾಡ್ಬೋದು. ಅದಲ್ಲದೆ ಅವನು ಎಲ್ಲಿ ತನ್ನ ಇನ್ನು ಹೆಚ್ಚಿನ ಜೀವನಾಂಶ ಕೊಡಬೇಕಾಗ್ತದೆ ಅಂತ ಹೇಳುವ ಉದ್ದೇಶದಿಂದ ತನ್ನ ಸ್ವತ್ತುಗಳನ್ನು ಮಾರಾಟ ಮಾಡುವುದಾಗಲಿ, ಆಸ್ತಿಗಳನ್ನು ಮಾರಾಟ ಮಾಡುವುದಾಗಲಿ, ವಿಲೆ ಮಾಡುವುದಾಗಲಿ, ಇಂಥದ್ದನ್ನೆಲ್ಲ ಮಾಡಿದರೆ ಅದಕ್ಕೆ ತಡೆ ಒಡ್ಡುವಂಥ ಒಂದು ಖಂಡಿತವಾಗಿ ಸಹ ಮ್ಯಾಜಿಸ್ಟ್ರೇಟ್ ಆದೇಶವನ್ನು ಮಾಡುವಂಥ ಅಧಿಕಾರ ಮ್ಯಾಜಿಸ್ಟ್ರೇಟಿಗಿದೆ. ಕೂಡಲೇ ಯಾವುದನ್ನು ಸ್ಟೇಟಸ್ಕೋ ಯಾವ ರೀತಿ ಇದೆ ಅವರ ಸ್ವತ್ತುಗಳೆಲ್ಲ, ಆದಾಯಗಳು ಅದೇ ರೀತಿ ಇರುವಂತೆ ಖಂಡಿತವಾಗಿ ಸಹ ಮ್ಯಾಜಿಸ್ಟ್ರೇಟಿಗೆ ಪವರ್ ಇದೆ. ಅತ್ಯಂತ ಪ್ರಬಲವಾದ ಕಾನೂನು ಅಂತ ಅನಿಸ್ತು ನನಗೆ. ದೇಶದ ಹೆಚ್ಚಿನ ಕಾನೂನು ಮಹಿಳಾ ಪರವಾಗಿರತಕ್ಕಂಥದ್ದು, ಅಷ್ಟೇ ದುರುಪಯೋಗ ಆಗುವಂಥದ್ದು. ನಾನು ಸ್ಟಾರ್ಟಿಂಗಲ್ಲೇ ಕೇಳಿದೆ, ಈ ಕಾಯ್ದೆ ಸಾಕಷ್ಟು ಬಾರಿ ದುರುಪಯೋಗ ಆಗಿರ್ಬೋದಲ್ಲ? ಸಾಕಷ್ಟು ಬಾರಿ ಆಗಿದೆ, ಆಗ್ತಾವೆ, ಇನ್ನು ಮುಂದೆಯೂ ಆಗುತ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ನಮ್ಮದು. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಸೇಡು ಅಂತ ಒಂಥರ ಏನು ಪ್ರತೀಕಾರ, ಸೇಡು, ದುರಾಸೆ ಇರಬಹುದು, ಅಂಥದ್ದೆಲ್ಲ ಇದ್ದಾಗ ಈ ಒಂದು ಕಾನೂನನ್ನು ಒಂದು ಅಸ್ತ್ರವಾಗಿ ಉಪಯೋಗಿಸಿದವರು ತುಂಬ ಜನ ಇದ್ದಾರೆ. ಇಂತಹ ಒಂದು ಕಾನೂನು ಇದೆ, ಅದನ್ನು ಅಸ್ತ್ರವಾಗಿ ಉಪಯೋಗಿಸಿಕೊಳ್ಳುವಂಥ ಹೇಳುವವರು ಕೂಡ ತುಂಬ ಜನ ಇದ್ದಾರೆ. ಅವರಿಗೆ ಸಪೋರ್ಟ್ ಮಾಡುವವರು ಇಂತಹ ಒಂದು ಕುಮ್ಮಕ್ಕನ್ನು, ಇಂತಹ ಕೃತ್ಯವನ್ನು ಮಾಡಲಿಕ್ಕೆ, ಅಂದರೆ ಇಂತಹ ಸುಳ್ಳು ದೂರುಗಳನ್ನು ನೀಡಿ ಪರಿಹಾರವನ್ನು ಪಡೆಯಲಿಕ್ಕೆ ಕುಮ್ಮಕ್ಕನ್ನು ಕೊಡುವಂಥವ್ರು ಕೂಡ ಇಂದಿನ ಸಮಾಜದಲ್ಲಿ ನಾವು ತುಂಬ ಜನರನ್ನು ಕಾಣಬಹುದು. ಅಂಥ ಪಕ್ಷ ನೀನು ದೂರು ಕೊಡ್ಲಿಕ್ಕೆ ಹೋಗ್ಬೇಡ, ಪೇಪರಲ್ಲಿ ಬರ್ತದೆ, ಮಾಧ್ಯಮದಲ್ಲಿ ಬರ್ತದೆ, ನಿನ್ನ ಹೆಸರು ಹಾಳಾಗ್ತದೆ, ಈ ರೀತಿ ಕೂಡ ಗಾಳಿ ತೆಗೆಯುವವರು ಬಹಳ ಮಂದಿ ಇದ್ದಾರೆ. ಅಂತಹವರನ್ನು ಸಂತ್ರಸ್ತರಾದವರ ಸಂಖ್ಯೆ ಬಹಳ ಮಂದಿ ಇದೆ. ಸಂತ್ರಸ್ತರಾದವರ ಸಂಖ್ಯೆ ಬಹಳಷ್ಟಿದೆ. ಅದರಲ್ಲಿ ಸಂತುಷ್ಟರಾದಲ್ಲಿ ದೂರು ಕೊಟ್ಟವರಲ್ಲಿ ಎಲ್ಲ ದೂರುಗಳು ಸತ್ಯ ಅಂತ ನಾವಿಲ್ಲಿ ಭಾವಿಸಲಿಕ್ಕೆ ಆಗುವುದಿಲ್ಲ. ಎಲ್ಲ ದೂರುಗಳು ಸುಳ್ಳು ದೂರುಗಳು ಅಂತಲೂ ನಾವು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ನೀವು ಈಗಲೇ ಹೇಳಿದಾಗೆ ಕೆಲವೊಂದು ಸಂತ್ರಸ್ತರು ಆಗಿದ್ದರೂ, ದೌರ್ಜನ್ಯಕ್ಕೆ ಒಳಗಾಗಿದ್ದರೂ ಈ ಕಾನೂನಿಗೆ ಅಥವಾ ಈ ಮಾಧ್ಯಮಗಳಲ್ಲಿ ತನ್ನ ಹೆಸರು ಪ್ರಕಟವಾಗ್ತದೆ ಅನ್ನುವಂತಹ ಒಂದು ಉದ್ದೇಶದಿಂದ, ಅಂಜಿಕೆಯಿಂದ ಹಿಂದುಳಿದದ್ದು ಇದೆ. ತನಗಾದ ದೌರ್ಜನ್ಯವನ್ನು ತಾನೇ ಒಂದು ಸಮಾಧಾನ ಪಡಿಸಿಕೊಂಡು ತನ್ನಷ್ಟಕ್ಕೆ ಇದ್ದದ್ದು ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಹೌದು, ಸಮಗ್ರವಾಗಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಕಾನೂನು. ಸೊ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಎಲ್ಲವನ್ನ ಸಾರಾಂಶವಾಗಿ ನೀವು ಹೇಳಬೇಕು ಅಂತ ವಿನಂತಿ ಮಾಡ್ಕೊತೀನಿ ಸರ್ವಜ್ಞ. ಬಹಳ ಪ್ರಬಲವಾದಂಥ ಕಾನೂನು ಅಂತ ಇವಾಗಲೇ ಹೇಳಿದ್ರಿ. ಖಂಡಿತ ಹೌದು, ಆದರೆ ದುರುಪಯೋಗಗಳು ಆಗ್ತಾ ಇದ್ದಾವೆ. ಆದರೆ ಸಾಕಷ್ಟು ಜನರಿಗೆ ಖಂಡಿತವಾಗಿ ಸಹ ಉಪಯೋಗನೂ ಈ ಕಾನೂನಿಂದ ಆಗಿದೆ. ಇತ್ತೀಚೆಗೆ ಕೆಲವು ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ನಮಗೂ ಕೆಲವೊಂದು ಅನುಭವದಿಂದ ಹೇಳುವಂಥದ್ದು. ಒಂದು ಹಳ್ಳಿಯ ಮನೆ, ವೃದ್ಧ ತಾಯಿ, ಒಬ್ಬನೇ ಮಗ, ಅವನು ಮದುವೆಯಾಗಿ ಬಂದಿರ್ತಾನೆ. ಹಳ್ಳಿಗಳು ಅಂದರೆ ಸಾಧಾರಣವಾಗಿ ಮನೆಯಲ್ಲಿ ಮಂಗಗಳ ಉಪಟಳ, ಕೋತಿಗಳ ಉಪಟಳ ಖಂಡಿತವಾಗಿ ಸಹ ಇರ್ತದೆ. ನನಗೆ ಬಂದ ಪ್ರಕರಣ ಒಂದು ಹೇಗಿತ್ತು ಅಂತಂದರೆ, ಕೋತಿಗಳ ಉಪಟಳದಿಂದ ಬೇರೆ ಮನೆ ಸೈಟ್ ತಗೊಂಡು ಬೇರೆ ಜಾಗವನ್ನು ತೆಗೆದುಕೊಂಡು ನಾವು ಜೀವನ ಮಾಡಬೇಕು ಅನ್ನುವಂಥ ಒತ್ತಡ ಗಂಡನಿಗೆ. ಅವನ ಆದಾಯ ಏನು ಜಾಸ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವನಿಗೆ ಏನು ಮಾಡುವಾಗಿಲ್ಲ. ಅದನ್ನು ಸ್ವಲ್ಪ ಅವರು
ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗ್ತದೆ. ಸಂಸಾರ ಅಂದಮೇಲೆ, ಜೀವನ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಆದರೂ ಈಗ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ, ಗಂಡನ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಬೇರೆ ಮನೆ ಮಾಡಬೇಕು ಅನ್ನುವಂಥ ನಿಜವಾಗಿ ಕಾರಣ ಅದು. ಆದರೆ ಫಿರ್ಯಾದಿಯನ್ನು ದಾಖಲಿಸುವಾಗ ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ಆರ್ಥಿಕ ಹಿಂಸೆ, ಬೇರೆ ಎಲ್ಲ ಹಿಂಸೆಯನ್ನು ಸಹ ಅವರು ಅದರಲ್ಲಿ ಕೂಲಂಕುಷವಾಗಿ ಬರೆದು, ಡಿಟೈಲ್ ಆಗಿ ಬರೆದು ಅವರು ಸಲ್ಲಿಸಿದ್ದಾರೆ. ಇನ್ನೊಂದು ಕೋತಿಗಳ ಹಿಂಸೆಯನ್ನು ಸೇರಿಸಬೇಕಾಗಿತ್ತು ಅದರಲ್ಲಿ. ಬಹಳ ದೇಶದ ಕಾನೂನು ಮೀರಿತ್ತು ಇದು ಬಹಳ ಬೇಜಾರಾಗುವ ಸಂಗತಿ. ಯಾಕಂದ್ರೆ ಈ ಕಾನೂನು ಉಪಯೋಗ ಆಗಬೇಕು ಹೊರತು ಈ ತರ ದುರುಪಯೋಗ ಆಗಬಾರ್ದು. ಸಣ್ಣ ಪುಟ್ಟ ಏನಿದೆ ಇದನ್ನು ಕುಟುಂಬದ ಹಿರಿಯರು ಯಾರಿದ್ದಾರೆ ಇವರ ಮೇಲೆ ಬಹಳ ಜವಾಬ್ದಾರಿ ಇರ್ತದೆ. ಈ ಸಣ್ಣ ವಯಸ್ಕರಿಗೆ, ಏನು ಇತ್ತೀಚೆಗೆ ಮದುವೆ ಆದವರಾಗಿರಲಿ, ಅಂದರೆ ಜೀವನದ ಅನುಭವ ಸಾಕಷ್ಟು ಇಲ್ಲದೆ ಇದ್ದವರ ಮಧ್ಯ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಬರ್ತದೆ, ಗಂಡ ಹೆಂಡತಿರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಹಿರಿಯರು ಏನಿದ್ದಾರೆ ಮೊದಲು ಅದನ್ನು ಎರಡೂ ಪಾರ್ಟಿಗಳು ಕೂತ್ಕೊಂಡು ಮೊದಲು ಅದನ್ನು ಅಲ್ಲೇ ಬಗೆಹರಿಸಲಿಕ್ಕೆ ಖಂಡಿತವಾಗಿ ಸಹ ಪ್ರಯತ್ನ ಪಡಬೇಕು. ಯಾವಾಗ ಇಬ್ಬರ ನಡುವೆ ಈಗೋ ಸ್ಟಾರ್ಟ್ ಆಗಿಬಿಡ್ತದೆ, ನಾನು ಮೇಲು ಅಂತ ಯಾವಾಗ ಸ್ಟಾರ್ಟ್ ಆಗಿಬಿಡ್ತದೆ ಆವಾಗ ಇದು ದ್ವೇಷಕ್ಕೆ ತಿರುಗಿಸ್ಕೊಳ್ತದೆ. ಯಾವಾಗ ಇದು ದ್ವೇಷಕ್ಕೆ ತಿರುಗಿಸ್ಕೊಳ್ತದೆ ಆಗ ಅಸ್ತ್ರ ಇದು ಒಂದೇ. ಏನಿಲ್ಲದಿದ್ರೂ ಪೊಲೀಸ್ ಠಾಣೆಗೆ ಹೋಗಿ ನನಗೊಂದು ಪೆಟ್ಟು ಕೊಟ್ಟ ಅಂತೇಳಿ ಫಿರ್ಯಾದಿಯನ್ನು ದಾಖಲಿಸಿದರೆ ಖಂಡಿತವಾಗಿ ಸಹ ಕೌಟುಂಬಿಕ ಹಿಂಸೆಯ ಸೆಕ್ಷನನ್ನು ಸಹ ಅದರೊಳಗೆ ಹಾಕ್ತಾರೆ. ಆ ಕಡೆಯಿಂದ IPC ಸೆಕ್ಷನ್ 490 ಇದೆ, ಅದನ್ನೂ ಹಾಕ್ತಾರೆ. ಎಲ್ಲ ಸೆಕ್ಷನನ್ನು ಸಹ ಅದರಲ್ಲಿ ಸೇರಿಸಿಬಿಟ್ಟು ಆ ಗಂಡನಿಗೆ ಸಣ್ಣ ತಪ್ಪಿನಿಂದ ಅವನು ಜೈಲು ಪಾಲಾಗುವ ಒಂದು ಸಂದರ್ಭಗಳು ತುಂಬ ಇದ್ದಾವೆ. ಆದ್ದರಿಂದ ನಾವು ಎಲ್ಲ ಒಂದು ನ್ಯಾಯವಾದಿಗಳ ಪರವಾಗಿ ನಾವು ಕೇಳಿಕೊಳ್ಳುವಂಥದ್ದು ಅಂದರೆ, ನಮ್ಮದು ವೃತ್ತಿ ಧರ್ಮ. ಯಾವುದೇ ರೀತಿಯ ಕೇಸುಗಳು ಬಂದರೂ ನಾವು ಅದನ್ನು ನಿಭಾಯಿಸಲೇಬೇಕು. ಹಾಗಂತೇಳಿ ಕೇಸುಗಳೇ ಬರದಿದ್ದಲ್ಲಿ ನ್ಯಾಯವಾದಿಗಳು ಏನಿದ್ದಾರೆ ಅವರಿಗೆ ಸಹ ಬಹಳ ಕಷ್ಟ ಆಗ್ತದೆ. ಆದರೆ ಯಾವುದು ಸತ್ಯ ಇದೆ ಅದನ್ನು ಮಾತ್ರ ನ್ಯಾಯಾಲಯಕ್ಕೆ ತಗೊಂಡು ಬನ್ನಿ, ಪೊಲೀಸ್ ಠಾಣೆಗೆ ಹೋಗಿ. ಆದರೆ ನಿಮ್ಮ ಪೇಪರಲ್ಲಿ ನಿಮ್ಮ ಹೆಸರು, TV ಯಲ್ಲಿ ನಿಮ್ಮ ಹೆಸರಾಗಲಿ ಖಂಡಿತವಾಗಿ ಸಹ ಇದರಲ್ಲಿ ಬರುವಂಥ ವಿಚಾರಗಳು ಏನೂ ಇಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೇನು ಅಷ್ಟು ದೊಡ್ಡದು ಪಬ್ಲಿಸಿಟಿ ಏನು ಆಗುವುದಿಲ್ಲ, ನಿಮ್ಮದು ಮರ್ಯಾದೆಯೂ ಹೋಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಆದಷ್ಟು ನಿಮ್ಮಲ್ಲೇ ಅದನ್ನು ಬಗೆಹರಿಸಿಕೊಂಡು ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇದೆ. ಆ ಜೀವನವನ್ನು ನಡೆಸಬೇಕು ಶಾಂತಿಯುತವಾಗಿ. ಕೌಟುಂಬಿಕವಾದಂಥ ಸಂಬಂಧ ಏನಿದೆ ಅದು ಉಳಿಬೇಕು. ಸಂಬಂಧ ಅನ್ನೋದು ಸಂಬಂಧವಾಗಿಯೇ ಇರಬೇಕು. ಯಾವಾಗ ಟೆಕ್ನಿಕಲ್ ಲೈಫ್ ಅಂತ ಆಗ್ತದೆ, ಯಾಂತ್ರಿಕ ಬದುಕು ಆದಾಗ ಮಾತ್ರ ಖಂಡಿತವಾಗಿ ಸಹ ಈ ಥರದ ಸಮಸ್ಯೆಗಳು ಬರ್ತವೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನು ಚೆನ್ನಾಗಿ ಸಾಗಿಸ್ತಾ ಹೋದರೆ ಈ ಕಾನೂನಿಗೆ ಏನು ಯಾವುದಕ್ಕೋಸ್ಕರ ಈ ಕಾನೂನನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಮಾತ್ರ ಸೀಮಿತವಾಗಿರಲಿ, ದುರುಪಯೋಗ ಆಗದೇ ಇರಲಿ ಅನ್ನುವಂಥದ್ದು ಸಾಕಷ್ಟು ದುರುಪಯೋಗ ಆಗ್ತಾ ಇದ್ರು ಕೂಡ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಕಾನೂನು. ಇವತ್ತು ಕೂಡ ಸಾಕಷ್ಟು ಧ್ವನಿ ಕಳ್ಕೊಂಡಂತಹ, ಸುಮ್ಮನೆ ಕೂತಿರ್ತಕ್ಕಂತಹ, ನೋವು ಪಡ್ತಾ ಇರತಕ್ಕಂತಹ ಹೆಣ್ಮಕ್ಳು ಈ ಕಾರ್ಯಕ್ರಮ ನೋಡ್ಕೊಂಡು ಎಚ್ಚರಾಗಬೇಕು ಅಂತ ನೀವು ಭಾವಿಸ್ಕೊಳ್ತೀರಿ? ಖಂಡಿತವಾಗಿ ನಾನು ಭಾವಿಸ್ತೇನೆ. ಒಂದು ವೇಳೆ ಅಂತಹ ಪಕ್ಷದಲ್ಲಿ ತನಗಾದ ದೌರ್ಜನ್ಯವನ್ನು ಸಹಿಸಿಕೊಂಡಿದ್ದವರು ಯಾರೇ ಸಂತ್ರಸ್ತೆ ಆಗಿರಲಿ, ಅವರು ಸಂಬಂಧಪಟ್ಟ ನ್ಯಾಯಾಲಯಗಳ, ಅವರ ವ್ಯಾಪ್ತಿಯಲ್ಲಿ ಬರುವಂಥ ನ್ಯಾಯಾಲಯಗಳ ಮೂಲಕ ಹೋಗಿ ಅಲ್ಲಿ ಉಚಿತ ಕಾನೂನು ಪ್ರಾಧಿಕಾರ ಸೇವೆ, ಸರ್ಕಾರದಿಂದ ಉಚಿತವಾಗಿ ಯಾವುದೇ ಒಂದು ರೀತಿಯ ₹1 ಕೂಡ ಖರ್ಚು ಮಾಡದೆ ಅವರಿಗೆ ನ್ಯಾಯಾಲಯದ ಮೂಲಕ ವಕೀಲರನ್ನು ಸರ್ಕಾರವೇ, ನ್ಯಾಯಾಲಯವರಿಗೆ ಆಯ್ಕೆ ಮಾಡಿಕೊಡ್ತದೆ. ಅಂಥ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಬಹುದು. ಅವರಿಗೆ ಬೇಕಾದ ಪರಿಹಾರಗಳನ್ನು ಈ ಕಾಯ್ದೆ ಮುಖಾಂತರ ಅವರು ಪಡೆದುಕೊಳ್ಳಬಹುದು. ಅದನ್ನು ಮುಂದಕ್ಕೆ ಸದುಪಯೋಗವನ್ನು ಅವರು ಮಾಡ್ಬೋದು ಅಂತ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು ಸ್ನೇಹಿತರು, ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರಸಾರವಾಯಿತು ಇವತ್ತು. ಮಹಿಳಾ ಸಂರಕ್ಷಣಾ ಕಾಯ್ದೆ 2005, ಅದು ಕೂಡ ಕೌಟುಂಬಿಕ ದೌರ್ಜನ್ಯಗಳಿಂದ, ಕೌಟುಂಬಿಕ ಹಿಂಸೆಗಳಿಂದ ಮುಕ್ತರಾಗುವಂಥ ವಿಶೇಷವಾಗಿರತಕ್ಕಂತಹ ಒಂದು ಧ್ವನಿಯನ್ನು ಕೊಟ್ಟಿರತಕ್ಕಂಥ ಕಾಯ್ದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇದರ ಬಗ್ಗೆ 2 ನ್ಯಾಯವಾದಿಗಳು ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಇಬ್ಬರು ಕೂಡ ಯುವ ನ್ಯಾಯವಾದಿಗಳು, ಸಾಕಷ್ಟು ಕಾನೂನನ್ನು ಅರ್ಥ ಮಾಡ್ಕೊಂಡವರು, ಸಾಕಷ್ಟು ಕಾನೂನು ಜ್ಞಾನವನ್ನು, ಪರಿಣತಿಯನ್ನು ಹೊಂದಿರತಕ್ಕಂಥವ್ರು. ನಾನು ಅವರ ಮಾತುಗಳು ಧ್ವನಿ ಕೊಟ್ಟು ಹೇಳ್ತಾ ಇದ್ದೇನೆ. ಇದು ಎಷ್ಟೋ ಕಡೆ ದುರುಪಯೋಗ ಆಗಿರ್ತಕ್ಕಂಥ ಸಂಗತಿಗಳು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಸೊ ದುರುಪಯೋಗ ಆಗದೇ ಇರಲಿ ಕಾನೂನು. ಇದು ಮಹಿಳೆಗೊಂದು ಶಕ್ತಿಯಾಗಿರಲಿ, ಮಹಿಳೆಗೊಂದು ವೆಪನ್ ಆಗಿರಲಿ, ಪ್ರಾಯಶಃ ಒಂದು ವಿಚ್ಛೇದನಂತಹ ಒಂದು ತೀವ್ರತೆಗೆ ಹೋಗುವಂಥ ಕಾನೂನು ಖಂಡಿತ ಆಗೋದು ಬೇಡ. ಸೊ ಕಾನೂನು ಮೂಲಕ ಸಿಗುವಂಥ ಪರಿಹಾರವನ್ನು ಅತ್ಯಂತ ನ್ಯಾಯಯುತವಾಗಿ ಕೊಡುವಂತಹ ಕಾನೂನು ಇದಾಗಿರಲಿ, ಜೊತೆಗೆ ಆ ಪರಿಹಾರವನ್ನು ಕೂಡ ಸದುಪಯೋಗ ಮಾಡುವಂಥ ಕಾನೂನು ಕೂಡ ಇದಾಗಿರಲಿ ಅಂತ ಹೇಳ್ತಾ ಎಲ್ಲ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂಥ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದು ಪ್ಯಾನಲಲ್ಲಿ ಡಿಸ್ಕಷನ್ ಮಾಡಿ ಬಹಳ ಕಾನೂನು ಪರಿಣತಿಯನ್ನು, ಒಳ್ಳೆಯ ಮಾತನ್ನು ಹೇಳ್ತಕ್ಕಂತಹ ಗಿರೀಶ್ SP ಹಾಗೂ ಸರ್ವಜ್ಞ ತಂತ್ರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇಬ್ಬರು ಕೂಡ ಧನ್ಯವಾದಗಳು. ನಿಮ್ಮ ಕಾನೂನು ಜ್ಞಾನ ಅಪರಿಮಿತವಾದ, ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಸ್ನೇಹಿತರೆ. ಕಾನೂನು ಸ್ಪಂದನ ಪ್ರತಿ ಬುಧವಾರ ಪ್ರಸಾರ ಆಗುವಂಥ ಕಾರ್ಯಕ್ರಮ, ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಕಾನೂನು ಮಾಹಿತಿಯನ್ನು ಪಡ್ಕೊಳ್ಳಿ, ಕಾನೂನು ಮಾಹಿತಿಯನ್ನು ಹಂಚಿಕೊಳ್ಳಿ. ಜೊತೆಗೆ ಎಲ್ಲರೂ ಕೂಡ ಅದ್ಭುತವಾದ ಬದುಕನ್ನು ಕಟ್ಕೊಳ್ಳಿ ಅಂತ ಇವತ್ತಿನ ಕಾರ್ಯಕ್ರಮ ಬೀಳ್ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.